ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಕ್ಲಾಸ್ಗೆ ಸ್ವಾಗತ, ಸುಸ್ವಾಗತ. ಓಕೆ, ನನ್ನ ಪ್ರಶ್ನೆಗೆ ಈಗ ನಿಮಗೆ ಶ್ಲೋಕ ತೋರಿಸ್ತೇನೆ, ಆಗ ನಿಮ್ಗೆ ಗೊತ್ತಾಗ್ತದೆ. ಇವತ್ತು ಹರಿದಾಸ್ ಠಾಕೂರಿದು ಡಿಸಪಿಯರೆನ್ಸ್ ಡೇ, ತಿರೋಭಾವ ದಿವಸ. ಎಸ್ ನೋಡಿ, ಎಸ್ ಇಲ್ಲಿ ಬರುವಂಥದ್ದು, ನಿಮ್ಮ ಚರಣಾರವಿಂದಗಳು ನನ್ನ ಎದೆಯ ಮೇಲಿರಿಸಿಕೊಂಡು ಕಣ್ಣುಗಳಿಂದ ನಿಮ್ಮ ಇಂದು ಸದೃಶ ಮುಖವನ್ನು ನೋಡುವೆ. ಅಂದ್ರೆ ಚೇತನ್ ಮಹಾಪ್ರಭುದು ಲೋಟಸ್ ಫೀಟ್ ಅನ್ನು ಅವರ ಎದೆ ಮೇಲೆ, ಮತ್ತೆ ಅವರ ಕಣ್ಣಿನಿಂದ ಚೇತನ್ ಮಹಾಪ್ರಭು ನೋಡುವಂಥದ್ದು, ಮತ್ತೆ ನನ್ನ ನಾಲಿಗೆಯಿಂದ ಶ್ರೀಕೃಷ್ಣ ಚೈತನ್ಯ ಎನ್ನುವ ನಿಮ್ಮ ಹೆಸರನ್ನು ಜಪಿಸುವೆ. ಇದು ನನ್ನ ಅಪೇಕ್ಷೆ. ಬೆಳಿಗ್ಗೆ ಬೆಳಿಗ್ಗೆ ಅದನ್ನು ಮಾಡಿದ್ದೇನೆ ಕ್ಲಾಸ್, ತಿಳಿತ ಎಲ್ಲರಿಗೂ. ಇದು ಹರಿದಾಸ್ ಠಾಕೂರ್ ಇದು ಅಪೇಕ್ಷೆ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಇದು ಬೆಳಿಗ್ಗೆ ನಾನು ಮಾಡಿದ್ದೇನೆ, 55 ತನಕ ಮಾಡಿದ್ದೇನೆ ಶ್ಲೋಕ, ಹಾಗೆ ಇದನ್ನು ಕೂಡ ಮಾಡಿದ್ದೇನೆ. ಓಕೆ, ಎಸ್. ಈಗ ನಾವು 55ರ ನಂತರ ಹೋಗುವ, ಇದು ನೆನ್ಪಿಡಿ ಎಲ್ಲರೂ. ಎಸ್, ಓಕೆ. ನಾವು ಇವತ್ತು 100 ತನಕ ಕಂಪ್ಲೀಟ್ ಮಾಡಬೇಕು. ಹರೇ ಕೃಷ್ಣ. ಓಕೆ, ತಮ್ಮೆದು ಕುಳಿತುಕೊಳ್ಳುವಂತೆ ಹರಿದಾಸ್ ಠಾಕೂರ್ ಮಾಡಿದರು. ಬಳಿಕ ಠಾಕೂರ್ ತಮ್ಮೆರಡು ಕಣ್ಣುಗಳನ್ನು ಪ್ರಭುವರಿಯರ ಮುಖದ ಮೇಲೆ ನೆಟ್ಟರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಪಾದವನ್ನು ಠಾಕೂರರ ತಮ್ಮ ಎದೆಯ ಮೇಲೆ ನೋಡಿ, ಅದನ್ನೆಲ್ಲ ಅದಕ್ಕೆ ನಾನು ಎಂಡ್ ಅಲ್ಲಿಯೇ ಮಾಡಿದೆ. ಅವರ ಇಚ್ಛೆ ಪ್ರಕಾರ ಚೈತನ್ಯ ಮಾಡಿದ್ದಾರೆ. ತರುವಾಯ ಅಲ್ಲಿ ನೆರೆದಿದ್ದ ಭಕ್ತರೆಲ್ಲರ ಪಾದಧೂಳಿಗಳನ್ನು ತಮ್ಮ ತಲೆ ಮೇಲೆ ಪ್ರೋಕ್ಷಿಸಿಕೊಂಡರು. ಎಸ್, ಮೇಲಿನ ಮೇಲೆ ಶ್ರೀ ಚೈತನ್ಯ ಹೆಸರನ್ನು ಉಚ್ಚರಿಸರು. ಹರಿದಾಸ್ ಪ್ರಭುವರಿಯರ ಮುಖದ ಮಾಧುರ್ಯವನ್ನು ಪಾನ ಮಾಡುವುದರಿಂದ ಅವರ ಕಣ್ಣುಗಳ ನಿಲ್ಲದ ಅಶ್ರುಧಾರೆ ಹರಿಯಿತು. ದೇವವನ್ನು ತ್ಯಜಿಸಿದರು. ಇಲ್ಲಿ ತನಕ ಮಾಡಿದ್ದೆ. ಈಗ ಶ್ಲೋಕ 57 ಇಲ್ಲಿಂದ ಸ್ಟಾರ್ಟ್. 57. ಎಸ್. ಮಹಾಯೋಗೇಶ್ವರ ಪ್ರಾಯ ದೇಕಿ ಸ್ವಚ್ಛಂದೆ ಮರಣ ಭೀಷ್ಮೇರ ನಿರ್ಯಾಣ ಶಬರಹಾಯಿಲ ಸ್ಮರಣ. ಎಸ್, ಮಹಾ ಹಠಯೋಗಿ ಯೊಬ್ಬರಂತೆ ಬೆರಗುಂಟು ಮಾಡುವ ರೀತಿಯಲ್ಲಿ ಸ್ವಸಂಕಲ್ಪದಿಂದ ಹರಿದಾಸ್ ಠಾಕೂರ್ ದೇಹ ತ್ಯಜಿಸಿದ್ದನ್ನು ನೋಡಿ ಪ್ರತಿಯೊಬ್ಬರು ಭೀಷ್ಮರ ದೇಹ ತ್ಯಾಗದ ಘಟನೆಯನ್ನು ನೆನಪಿಗೆ ತಂದುಕೊಂಡ. ಭೀಷ್ಮ ಕೂಡ ಹಾಗೆ ಕೃಷ್ಣನ್ ನೋಡ್ತಾ ಸಾಯುವಂಥದ್ದು. ಹಾಗೆ ಇಲ್ಲಿ ಹರಿದಾಸ್ ಠಾಕೂರ್ ಕೂಡ ಚೈತನ್ಯ ನೋಡ್ತಾ ಚೈತನ್ಯ ಬೇರೆ ಯಾರಲ್ಲ, ಕೃಷ್ಣನೇ. ಹಾಗಾಗಿ ಮಹಾ ಹಠಯೋಗಿ ಯೊಬ್ಬರಂತೆ ಬೆರಗುಂಟು ಮಾಡುವ ನೋಡಿ, ಸ್ವಸಂಕಲ್ಪದಿಂದ ಹರಿದಾಸ್ ಠಾಕೂರ್ ದೇಹ ತ್ಯಜಿಸಿದ್ದನ್ನು ನೋಡಿ ಭೀಷ್ಮರ ದೇಹ ತ್ಯಾಗದ ಘಟನೆ ನೆನಪಿಗೆ ತಂದುಕೊಂಡರು. ಎಸ್, ದಿಸ್ ಈಸ್ ಡೆತ್. ಈ ರೀತಿ ಆಗ್ಬೇಕು. ದಿಸ್ ಇಸ್ ಪರ್ಫೆಕ್ಷನ್. ಹಾಗಾಗಿ ಹರಿದಾಸ್ ಠಾಕೂರ್ಗೆ ಪರ್ಫೆಕ್ಷನ್ ಸಿಕ್ತು. ಓಕೆ, ನೆಕ್ಸ್ಟ್ ಶ್ಲೋಕ 58. ಹರಿ ಕೃಷ್ಣ ಶಬ್ದೇ ಸಬೆ ಕರೆ ಕೋಲಾಹಲ ಪ್ರೇಮಾನಂದೇ ಮಹಾಪ್ರಭು ಐ ಲವ್ ಯು ಬಾಲ. ಅಲ್ಲಿ ನೆರೆದಿದ್ದವರೆಲ್ಲರೂ ಹರಿ ಹಾಗೂ ಕೃಷ್ಣ ಎನ್ನುವ ಪವಿತ್ರ ನಾಮಗಳನ್ನು
ತಿದ್ದಂತೆ ಭೋರ್ ಗರೇವ ಸದ್ದು ಇಡೀ ಕೋಣೆಯನ್ನು ವ್ಯಾಪಿಸಿಕೊಂಡಿತು. ಅನಾಗ ಪರವಶ ದೈವ ಪ್ರೇಮದಿಂದ ಶ್ರೀ ಚೈತನ್ಯಗಳು ಉತ್ಕಂಠಿತರಾದರು. ನೋಡಿ, ಈಗ ಅವರು ಟೋಟಲ್ ಎಕ್ಸೈಸ್ ಇದ್ದಾರೆ ಚೈತನ್ಯ ಮಹಾಪ್ರಭು. ಈಗ ಎಸ್, ನಿಮ್ಮಲ್ಲಿ ಒಂದು ಪ್ರಶ್ನೆ, ಮರಣ ಆಗುವಾಗ ಯಾರಾದ್ರೂ ಎಕ್ಸ್ಟಸಿಯಲ್ಲಿ ಇರ್ತಾರಾ? ಎಸ್, ಹರೇ ಕೃಷ್ಣ. ಇಲ್ಲ ಪ್ರಭು. ಎಸ್, ಓಕೆ. ಯಾಕೆ ಇರುವುದಿಲ್ಲ ಮರಣ ಆಗುವ ಎಕ್ಸ್ಟಸಿಯಲ್ಲಿ? ಅವ್ಯಸ್ತವಾಗಿರ್ತಾರೆ. ದುಃಖ ಮತ್ತು ಭಯ. ದುಃಖ ಮತ್ತು ಭಯ. ಎಸ್, ಮಲ್ಲಿಗೆ ಮಾತ್ರ ಕೇಳಿ. ಎಂತ ದುಃಖ ಮತ್ತೆ ಭಯ ಇರುತ್ತೆ ಪ್ರಭುಜಿ. ಮತ್ತೆ ಯಾಕೆ ಚೈತನ್ಯ ಮಹಾಪ್ರಭು ಇಲ್ಲ ಎಕ್ಸ್ಟಸಿಗೆ ಹೋಗಿದ್ದಾರೆ? ಅವರಿಗೆ ಅಂದ್ರೆ ಅವರು ಹರಿದಾಸ ಠಾಕೂರರು ಮರಳಿ ಮನೆಗೆ ಹೋದರು ಅಂತ ಎಕ್ಸ್ಟೇಸಿ ಅವರಿಗಿದೆ, ಭಕ್ತರು. ಎಕ್ಸ್ಟಸಿ, ಓಕೆ ಓಕೆ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಹಾಗಾಗಿ ಈ ಸೋಕಾಲ್ಡ್ ಡೆತ್ ಮತ್ತೆ ರಿಯಲ್ ಡೆತ್, ಭೌತಿಕ ಲೋಕದಲ್ಲಿ ಜನರು ಸಾಯುವಂಥದ್ದು ನಾಯಿ ಬೆಕ್ಕು ತರ, ಅದಕ್ಕೆ ದುಃಖ. ಆದರೆ when devotee dies, he is not going to die. He is going to live forever. He is just leaving his body. That body also, avana deha kuda, it has become spiritualized. Devoteena deha kuda bhakti ಮಾಡಿ ಅದು ಟೋಟಲಿ ಸ್ಪಿರಿಚುವಲ್ ಆಗಿದೆ. ಹಾಗಾಗಿ ಈ ಸಾವಿಗೆ ಮತ್ತೆ ಆ ಸಾವಿಗೆ ಅಜಗಜಾಂತರ ವ್ಯತ್ಯಾಸ ಉಂಟು. ನಮ್ಮ ಸಾವು ಎಂತಂದ್ರೆ ಕಟ್ಟಿಗೆ ತಂದು ಹೊತ್ತಿಸುವಂಥದ್ದು, ಆದ್ರೆ ಇದು ಹಾಗೆ ಅಲ್ಲ. ಇದು ಚೈತನ್ಯ ಸ್ವತಃ ಸಮಾಧಿ ಮಾಡಿದ್ದಾರೆ. ಅವರೇ ಹೊಯ್ಗೆಯನ್ನು ಹೀಗೆ ಹಾಕಿದ್ದಾರೆ. ಹಾಗಾಗಿ ದ ಬಾಡಿ which was doing 192 malas, Prabhupada ಹೇಳುವಂಥದ್ದು, he was chanting daily 16 hours, more than 16 hours. ಯಾರು? ಹರಿದಾಸ್ ಠಾಕೂರ್. His chanting was so fast, ನಮಗೆಲ್ಲ ಅದು ಇಮಿಟೇಷನ್ ಮಾಡ್ಲಿಕ್ಕೆ ಕೂಡ ಆಗ್ಲಿಕ್ಕಿಲ್ಲ. ಹಾಗಾಗಿ ಮಾಮೂಲಿ ಅಲ್ಲ. ಆಕ್ಚುಲಿ ಸಾಯುವಾಗ ತುಂಬಾ ನಾವು ಯು ಶುಡ್ ಬಿ ಸೋ ಹ್ಯಾಪಿ ಅಂತೆ ಡಿವೋಟೀಸ್. ಯಾಕೆ? ಬಿಕಾಸ್ he was doing seva here for Krishna and he will be continuing to do seva for Krishna in the spiritual world. ಸೊ ಅದು ಅಪ್ಲಾಸ್ ಹೀಗೆ ಹೊಡೆಯುವಂಥದ್ದು. ಹಾಗಾಗಿ ದೇರ್ ಶುಡ್ ಬಿ ಕೀರ್ತನ್, ಆಕ್ಸ್ಟ್ಯಾಟಿಕ್ ಕೀರ್ತನ್, ದೇರ್ ಶುಡ್ ಬಿ ಡ್ಯಾನ್ಸ್ ಇರ್ಬೇಕು. ಹಾಗಾಗಿ ಜನರಿಗೆ ಗೊತ್ತಿಲ್ಲ. ಜನರು ಎಂತಂದ್ರೆ ಹೀಗೆ ಮೌನ ಇರ್ತಾರೆ. ನೋಡಿ ನೀವು ಯಾರಾದ್ರೂ ನೋಟಿಸ್ ಮಾಡಿದ್ದೀರಾ? ಮರಣದ ಮನೆಗೆ ಹೋಗುವಾಗ ಯಾವ ರೀತಿ ಇರ್ತದೆ? ಹರೇ ಕೃಷ್ಣ, ಯಾವ ರೀತಿ ಇರ್ತದೆ? ಯಾರು ಹೇಳ್ತೀರಾ? ಮರಣದ ಮನೆಯಲ್ಲಿ ಹೇಗಿರ್ತದೆ? ನಿಶಬ್ದ, ಮೌನ. ಯಾಕೆ ಮೌನ ಇರುವಂತದ್ದು? ವೈರಾಗ್ಯ ಬರ್ತದೆ. ವೈರಾಗ್ಯ ಎಂತ? ಅದು ಫಾಲ್ಗು ವೈರಾಗ್ಯ. ಆ ದಿವಸ ರಾತ್ರಿ ಅವರ ಮನೆಗೆ ಹೋಗಿ ಎಲ್ಲಾರು ಹೇಳತಾರ. ಈಗ ಮನೆಯಲ್ಲಿ ಸತ್ತ ಮನೆಯಲ್ಲಿ ನೀವು ಅದೇ ನೆಕ್ಸ್ಟ್ ದಿವಸ ಹೋಗಿ ಅವರು ಬೇರೆ ಲೋಕದಲ್ಲಿ ಇರ್ತಾರೆ. ಅದು ಖಾಲಿ ಆ ದಿವಸಕ್ಕೆ ಮಾತ್ರ ದುಃಖ, ಮತ್ತೆ ಇಲ್ಲ ದುಃಖ. ಹಾಗಾಗಿ ಎಂತಂದ್ರೆ ನಿಜವಾದ ಸಾವು ಅಂದ್ರೆ ಎಂತ? ಈ ರೀತಿ ಆಗ್ಬೇಕು, ಈ ರೀತಿ. ಆದ್ರೆ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಈ ರೀತಿ ಆಗುವುದಿಲ್ಲ, ಇದು ತುಂಬಾ ರೇರ್. ಅದಕ್ಕೆ ನಾವು ಇದನ್ನು ಕೃಷ್ಣರಾಜ್ ಕವಿರಾಜ್ ಯಾಕೆ ಇದನ್ನು ಹಾಕಿದ್ದಾರೆ? ವಿ ಹ್ಯಾವ್ ಟು ರಿಲೀಸ್ ಸಚ್ ಟೈಪ್ ಆಫ್ ಎಂತ ಹೇಳುವಂತದ್ದು ಡಿಸಪಿಯರೆನ್ಸ್. ಲಿವಿಂಗ್ ಬಾಡಿ ಶುಡ್ ಬಿ ಲೈಕ್ ದಿಸ್. ನಾವು ರಿಲೀಸ್ ಮಾಡ್ಲಿಕ್ಕೆ ಇದಿರುವಂತದ್ದು. ಇದನ್ನು ಜಸ್ಟ್ ಹೇಗೆ ನೋಡಿ, ಈಗ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಎಂತಾಗ್ತದೆ ಅಂದ್ರೆ,
ಬೆಳಿಗ್ಗೆ ನಾನು ಮಾಡಿದೆ ಅದು. ಓಕೆ, ಬೆಳಿಗ್ಗೆ ಎಸ್ ಅವರು ಅಂಗಡಿ ಹೋಗುವಂಥದ್ದು ಎಸ್ ಆಗಿದೆ ಅಲ್ಲ. ಭಿಕ್ಷೆ ಬೇಡುವಂಥದ್ದು ಇಲ್ಲ, ಆಗ್ಲಿಲ್ಲ, ಈಗ ಆಗ್ತದೆ. ಓಕೆ, ಸಾರಿ. ಓಕೆ, ಬರುವಾಗ ಹೇಳ್ತೇನೆ. ಓಕೆ, ದಯವಿಟ್ಟು. ಆಗ್ಲಿಲ್ಲ. ಓಕೆ, ಎಸ್, ಈಗ ಆಗ್ತದೆ, ಈಗ ಬರ್ತದೆ, ಈಗ ಇಂಟ್ರೆಸ್ಟಿಂಗ್ ಎಲ್ಲ ಉಂಟು. ಓಕೆ, ಬರುವಾಗ ಅಲ್ಲಿ ಹೇಳುವ. ಅಲ್ಲಿ ನೆರೆದಿದ್ದವರೆಲ್ಲರೂ ಹರಿ ಹಾಗೂ ಕೃಷ್ಣ ಎನ್ನುವ ಪವಿತ್ರ ನಾಮವನ್ನು ಜಪಿಸಿದಂತೆ ಬೋರ್ಗೆರೆಯುವ ಸದ್ದು ಇಡೀ ಕೋಣೆಯನ್ನು ವ್ಯಾಪಿಸಿಕೊಂಡಿತು. ರಾಗ ಪರವಶ ದೈವ ಪ್ರೇಮದಿಂದ ಶ್ರೀಚಂದ್ರಮಾಪಗಳು ಉತ್ಕಂಠಿತರಾದರು. ಎಸ್, ಶ್ಲೋಕ 59. ಹರಿದಾಸರತನು ಪ್ರಭು ಕೋಲೆ ಲೈಲಾ ಉತ್ಥಾನ ಅಂಗಾನೆ ನಾಚೇನ ಪ್ರಭು ಪ್ರೇಮಾವಿಷ್ಟಾನ. ಪ್ರಭುವರಿಯರು ಹರಿದಾಸ್ ಠಾಕೂರರ ಮೃತ ಶರೀರವನ್ನು ಎತ್ತಿ ತಮ್ಮ ತೊಡೆಯ ಮೇಲಿರಿಸಿಕೊಂಡರು. ತರುವಾಯ ರಾಗ ಪರವಶ ಪ್ರೇಮಕ್ಕೆ ಸಂದ ಅವರ ಅಂಗಳದಲ್ಲಿ ನರ್ತಿಸಿದರು. ಇದು ನಿಮ್ಗೆ ನಾನು ಪೋಸ್ಟರ್ ಇವತ್ತು ಹಾಕಿದ್ದೆ. ಯಾವ್ದು ಪೋಸ್ಟರ್? ಚೇತನ ಮಹಾಪ್ರಭು ಎತ್ತುವಂಥದ್ದು. ಬೆಳಿಗ್ಗೆ ನಾನು ಹಾಕಿದೆ. ಜೈ ಸಚ್ಚಿದಾನಂದ ಮತ್ತು ಜೈ ಗೌರಹರಿ ಗ್ರೂಪಲ್ಲಿ ಪೋಸ್ಟರ್ ಹರಿದಾಸ್ ಠಾಕೂರ್. ಹಾಗೆ ಚೇತನ ಮಹಾಪ್ರಭು ಎತ್ತುವಂಥದ್ದು ಅವರ ಎಂತ ಹೇಳುವಂಥದ್ದು ಮೃತದೇಹವನ್ನು ಎತ್ತಿ ತಮ್ಮ ತೊಡೆಯ ಮೇಲೆ ಇರಿಸಿಕೊಂಡರು, ನರ್ತಿಸಿದರು. ಮತ್ತೆ ನೋಡಿ ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಸ್, ಶ್ಲೋಕ 60. ಪ್ರಭುರಾವೇಶಾವಶ ಸರ್ವ ಭಕ್ತ ಗಾನ ಪ್ರೇಮಾವೇಶ ಸಭೆ ನಾಚೆ ಕರೇನ ಕೀರ್ತನ. ಶ್ರೀಚಂದ್ರ ಮಹಾಪ್ರಭುಗಳು ರಾಗ ಪರವಶ ಪ್ರೇಮ ವೇಷದಿಂದಾಗಿ ಭಕ್ತರೆಲ್ಲರೂ ಅಸಹಾಯಕ ಸ್ಥಿತಿ ತಲುಪಿದರು. ಮುಂದೆ ಆ ಭಕ್ತರು ಕೂಡ ಮಹಾ ರಾಗಪರವಶ ಪ್ರೇಮದಿಂದ ನರ್ತನ ಸಂಕೀರ್ಣಗಳನ್ನು ನಡೆಸಿದರು. ಎಸ್, ಅಸಹಾಯಕ ಸ್ಥಿತಿ ಅಂದ್ರೆ ಎಂತ? ಎಲ್ಲರೂ ಹುಚ್ಚರಾಗಿದ್ದಾರೆ. ಯಾವ್ದು ಹುಚ್ಚು ಇದು? ಎಸ್, ಯಾರು ಹೇಳ್ತೀರಿ? ಒಂದ್ ನಿಮಿಷ ನೋಡಿ. ಈಗ ಚೈತನ್ಯ ಮಹಾಪ್ರಭು ಅವರ ಎಣ್ಕೊಂಡು ಹುಚ್ಚರಾಗಿದ್ದಾರೆ. ಈಗ ಉಳಿದವರೆಲ್ಲರೂ ಹುಚ್ಚರಾದ್ರ ಅಂತ. ಯಾವ ಹುಚ್ಚು ಇದು? ಯಾರು ಹೇಳ್ತೀರಿ? ಭಕ್ತಿ ಹುಚ್ಚು, ಭಾವ ಪರವಶದ ಭಕ್ತಿ ಭಾವದ ಕೃಷ್ಣ ಪ್ರೇಮದ ಹುಚ್ಚು, ಭಾವದ ಹುಚ್ಚು, ಭಕ್ತಿ ಭಾವ, ಜೀವೋನ್ಮತ, ಹರಿ ಹರಿನಾಮ, ಜೀವೋನ್ಮತ, ಕೃಷ್ಣ ಪ್ರೇಮದ ಹುಚ್ಚು, ದೈವೋನ್ಮಾದ ಹುಚ್ಚು. ಇದಕ್ಕೆ ಹೇಳುವಂಥದ್ದು ಟ್ರಾನ್ಸೆಂಡೆಂಟಲ್ ಮ್ಯಾಡ್ನೆಸ್. ನಮ್ಗೀಗ ಮ್ಯಾಡ್ನೆಸ್ ಉಂಟು, ಆದ್ರೆ ಟ್ರಾನ್ಸೆಂಡೆಂಟಲ್ ಅಲ್ಲ, ಮೆಟೀರಿಯಲ್ ಮ್ಯಾಡ್ನೆಸ್. ಆದ್ರೆ ಇಲ್ಲಿ ಬಂದದ್ದು ಟ್ರಾನ್ಸೆಂಡೆಂಟಲ್ ಮ್ಯಾಡ್ನೆಸ್. ಹಾಗೆ ಅದು ಹರಡಿತಂತೆ. ಹೇಗೆ ರೋಗ ಹೇಗೆ ಹರಡ್ತದೆ ಅದೇ ರೀತಿ ಚೇತನಮಾಗಿದ್ದ ನೋಡಿ. ಫಸ್ಟ್ಗೆ ಎಲ್ಲಿ ಅಂತ ಹೇಳುವಂಥದ್ದು ಶ್ರೀ ಚೇತನಮಾಗಳು ರಾಗ ಭರವಶ ಪ್ರೇಮ ವಯಸ್ಸದಿಂದ ಭಕ್ತರೆಲ್ಲರೂ ಆಸಕ್ತಿ ತಲುಪಿದರು. ಮುಂದೆ ಆ ಭಕ್ತರು ಕೂಡ ಮಹಾರಾಗ ಭರವಶ ಪ್ರೇಮದಿಂದ ನರ್ತನ ಸಂಕೀರ್ಣ ನಡೆಸಿದರು. ಹಾಗೆ ಚೇತನಮಾಗೆ ಇದ್ದ ರೋಗ ಅಂದ್ರೆ ಮ್ಯಾಡ್ನೆಸ್ ಇವರಿಗೂ ಕೂಡ ಹರಡಿತು. ಅದಕ್ಕೆ ಹೇಳುವಂಥದ್ದು ಟ್ರಾನ್ಸೆಂಡೆಂಟಲ್ ಮ್ಯಾಡ್ನೆಸ್. ಸೊ ನಾವು ಯಾವಾಗ ಎಡಿಕ್ಟ್ ಆಗುವಂಥ ಟ್ರಾನ್ಸೆಂಡೆಂಟಲ್ ಮ್ಯಾಡ್ನೆಸ್ಗೆ? ಈ ಶ್ಲೋಕ 61. ಓಕೆ, ತುಂಬಾ ಉಂಟು, ಸ್ವಲ್ಪ ಫಾಸ್ಟ್ ಮಾಡ್ತೇನೆ. ಏ ಮಾತೆ ನೃತ್ಯ ಪ್ರಭು ಕೈಲಾ ಕಟಾಕ್ಷಣ ಸ್ವರೂಪ ಗೋಸಾನಿ ಪ್ರಭುರಾಕಾರ ಇಲ್ಲ ಸಾವಧಾನ. ಶ್ರೀ ಚೇತನಮಾಗಳು ಸ್ವಲ್ಪ ಕಾಲ ನರ್ತಿಸಿದರು. ಬಳಿಕ ಹರಿದಾಸ್ ಠಾಕೂರರ ದೇಹಕ್ಕೆ ಆಗಬೇಕಾಗಿದ್ದ ಸಂಸ್ಕಾರಗಳ ಬಗೆಗೆ ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರು ಪ್ರಭುವರಿಯರಿಗೆ ತಿಳಿಸಿದರು. ಸ್ವರೂಪ್ ದಾಮೋದರ್ ಅಂದ್ರೆ ಅವರ ಸೆಕ್ರೆಟರಿ ಚೇತನ ಮಹಾಪ್ರಭುದು. ಅವರು ಹೇಳ್ತಾರೆ, ಓಕೆ, ನರ್ತನೆ ಸ್ಟಾಪ್, ಸ್ವಲ್ಪ ನಿಲ್ಲಿಸಿ, ಈಗ ಅದು ದೇಹಕ್ಕೆ ಸಂಸ್ಕಾರ ಮಾಡ್ಬೇಕಲ್ಲ, ಅದನ್ನು ಮಾಡಿ ಅಂತ ಹೇಳ್ತಾರೆ. ಎಸ್, ಶ್ಲೋಕ 62. ಹರಿದಾಸ ಠಾಕುರೆ ತಬೆ ವಿಮಾನೆ ಚಂದನ ಸಮುದ್ರೆ ಲಾನಾ ಗೆಲಾ ತಬೆ ಕೀರ್ತನ ಕರಿಯ.
ತರುವಾಯ ಹರಿದಾಸ್ ಠಾಕೂರರ ದೇಹವನ್ನು ವಿಮಾನದಂತಹ ಒಂದು ವಾಹನದ ಮೇಲಿರಿಸಿ ಸಾಮೂಹಿಕ ಸಂಕೀರ್ತನದೊಂದಿಗೆ ಕಡಲ ತೀರಕ್ಕೆ ಕೊಂಡೊಯ್ಯಲಾಯಿತು. ಎಸ್, ನೀವು ಜಗನ್ನಾಥಪುರಿಯಲ್ಲಿ ಎಂತಂದ್ರೆ ನಾನು ನೋಡಿದ್ದೇನೆ, ಅಲ್ಲಿ ಸಾಯುವಾಗ ಅಂತಂದ್ರೆ ಈ ಆಂಬ್ಯುಲೆನ್ಸ್ ವಿಮಾನ ತರ ಉಂಟು, ಅದರಲ್ಲಿ ಕೊಂಡು ಹೋಗುವಂಥದ್ದು. ಅದು ವಿಮಾನ ತರ ಉಂಟು, ಅದರಲ್ಲಿ ಕೊಂಡು ಹೋಗುವಂಥ. ಹಾಗೆ ಇದು ದೇಹವನ್ನು ವಿಮಾನದಂತ ಒಂದು ವಾಹನದ ಮೇಲಿರಿಸಿ ಸಾಮೂಹಿಕ ಸಂಘದೊಂದಿಗೆ ಕಡಲ ತೀರೆ ಕೊಂಡೊಯ್ಯಲಾಯಿತು. ಕಡಲ ತೀರ ಕೊಂಡೋಗ್ತಾರೆ. ಶ್ಲೋಕ 63. ಅಯ್ಯಯ್ಯೋ. ಆಗೆ ಮಹಾಪ್ರಭು ಚಲನ ನೃತ್ಯ ಕರಿತೆ ಕರಿತೆ ಪಾಚೆ ನೃತ್ಯ ಕಾರೆ ವಕ್ರೇಶ್ವರ ಭಕ್ತಗಣ ಸಾತೆ. ಮೆರವಣಿಗೆಯ ಮುಂದೆ ಶ್ರೀ ಚೈತನ್ಯ ಮಹಾಪ್ರಭು ನರ್ತಿಸಿದರು. ವಕ್ರೇಶ್ವರ ಪಂಡಿತರು ಇತರ ಭಕ್ತರ ಜೊತೆ ಸೇರಿಕೊಂಡು ಪ್ರಭುವರಿಯರ ಹಿಂದೆ ನರ್ತನೆ ಸಂಕೀರ್ಣಾದಿಗಳನ್ನು ಮಾಡಿದರು. ಎಸ್, ಚೈತನ್ಯ ಮಹಾಪ್ರಭು ಮತ್ತೆ ವಕ್ರೇಶ್ವರ ಪಂಡಿತ ಮತ್ತೆ ಉಳಿದ ಎಲ್ಲರೂ ನರ್ತನೆ ಮಾಡ್ತಾ ಇದ್ದಾರೆ. ಶ್ಲೋಕ 64. ಹರಿದಾಸೆ ಸಮುದ್ರ ಜಾಲೆ ಸ್ನಾನ ಕಾರಾಯಿಲ ಪ್ರಭು ಕಯೇ ಸಮುದ್ರ ಹೇ ಮಹಾತೀರ್ಥ ಹೈಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಹರಿದಾಸ್ ಠಾಕೂರರ ದೇಹಕ್ಕೆ ಕಡಲಿನ ನೀರಿನಲ್ಲಿ ಸ್ನಾನ ಮಾಡಿಸಿದರು. ತರುವಾಯ ಪ್ರಭುವರಿಯರು ಇಂದಿನಿಂದ ಈ ಸಮುದ್ರದ ಪವಿತ್ರ ಯಾತ ಸ್ಥಳವಾಗಿದೆ ಎಂದು ಘೋಷಿಸಿದರು. ನಾವು ಕೂಡ ಲಾಸ್ಟ್ ಟೈಮ್ ಹೋಗುವಾಗ ಅಲ್ಲಿ ಸ್ನಾನ ಮಾಡಿದ್ದೇವೆ ಸಮುದ್ರದಲ್ಲಿ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆ ಸ್ನಾನ. ಯಾಕೆಂದ್ರೆ ಹರಿದಾಸ್ ಠಾಕೂರ ಚೈತನ್ಯ ಸ್ವತಃ ಕೊಂಡೋಗಿದ್ದಾರೆ ಮತ್ತೆ ಹೇಳಿದ್ದಾರೆ, ಇಲ್ಲಿಂದ ಇದು ಪವಿತ್ರ ಸಮುದ್ರ, ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಎಸ್, ಶ್ಲೋಕ 65. ಹರಿದಾಸರ ಪಾದೋದಕ ಪಿಯೆ ಭಕ್ತಗಣ ಹರಿದಾಸರ ಅಂಗೆ ದೀಲ ಪ್ರಸಾದ ಚಂದನ. ಹರಿದಾಸರ ಪಾದ ಪದ್ಮಗಳನ್ನು ತೊಳೆದಿದ್ದ ನೀರನ್ನು ಪ್ರತಿಯೊಬ್ಬರು ಕುಡಿದರು. ತರುವಾಯ ಭಗವಾನ್ ಜಗನ್ನಾಥನಿಗೆ ಬಳಿದು ಉಳಿದಿದ್ದ ಶ್ರೀಗಂಧ ಚೂರ್ಣವನ್ನು ಹರಿದಾಸರ ಶರೀರದ ಮೇಲೆ ಲೇಪಿಸಿದರು. ಯೂಶುವಲಿ ಹೇಗೆ ಅಂದ್ರೆ ಭಗವಂತನಿಗೆ ಹಾಕಿದ ಚಂದನ ಅದು ಉಳಿದದನ್ನು ದೇಹಕ್ಕೆ ಹಾಕ್ಲಿಕ್ಕೆ ಉಂಟು, ಹಾಕ್ಬೋದು. ಉಳಿದದು ಭಗವಂತನಿಗೆ ಮಾಡಿ ಉಳಿದದನ್ನು ಹಾಕುವಂತ, ಹಾಗೆ ಅದನ್ನು ಅಭಿಪ್ರಾಯ ಮಾಡ್ತಾರೆ. ಮತ್ತೆ ನೀರನ್ನೆಲ್ಲರೂ ಕುಡಿತಾರೆ ನೋಡಿ, ಯಾಕೆಂದ್ರೆ ಹರಿದಾಸ್ ಠಾಕೂರನ್ನು ಅಲ್ಲಿ ಸ್ನಾನ ಮಾಡಿಸಿದ್ದಾರೆ. ಹಾಗಾಗಿ ಅದು ಪ್ಯೂರ್ ಬಾಡಿ, ಟ್ರಾನ್ಸ್ಜೆಂಡರ್ ಬಾಡಿ. ಎಸ್, ಶ್ಲೋಕ 66. ಧೋರ ಕಡರ ಪ್ರಸದ ವಸ್ತ್ರ ಅಂಗೆ ದೀಲ ವಾಲುಕಾರ ಗರ್ತ ಕಾರಿತಾ ಹೇ ಸೋ ಆಯಿಲ. ಮರಳಿನಲ್ಲಿ ಒಂದು ಗುಣಿ ತೋಡಿ ಹರಿದಾಸ್ ಠಾಕೂರರ ದೇಹವನ್ನು ಅದರಲ್ಲಿ ಇರಿಸಿದರು. ಭಗವಾನ್ ಜಗನ್ನಾಥನಿಗೆ ನಿವೇದಿಸಿ ಉಳಿದ ರೇಷ್ಮೆ ಹಗ್ಗಗಳು, ಶ್ರೀಗಂಧ ಚೂರ್ಣ, ಪ್ರಸಾದ ಹಾಗೂ ವಸ್ತ್ರ ಇವುಗಳನ್ನೆಲ್ಲ ಹರಿದಾಸರ ದೇಹದ ಮೇಲಿರಿಸಲಾಯಿತು. ಎಸ್, ನೋಡಿ, ಈಗ ಒಂದು ಇಂಪಾರ್ಟೆಂಟ್ ಒಂದು ವಿಷಯ ಉಂಟು, ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳ್ತೇನೆ. ಕ್ಲಾಸಿಗೆ ಎಲ್ಲರೂ ಗಮನ ಕೊಟ್ಟು ಕೇಳಿ. ಎಂಡಿಗೆ ಹೇಳ್ತೇನೆ, ಕ್ಲಾಸ್ ಎಂಡಿಗೆ. ಎಸ್, ಓಕೆ. ದೇಹದ ಮೇಲೆ ಹರಿಸಲಾಯಿತು. ಕೃಷ್ಣ. ಶ್ಲೋಕ 67. ಚಾರಿ ದಿಕ್ಕೆ ಭಕ್ತ ಗಾನ ಕರೇನ ಕೀರ್ತನ ವಕ್ರೇಶ್ವರ ಪಂಡಿತ ಕರೇನ ಆನಂದ ನರ್ತನ. ಶ್ಲೋಕ 67 ನರ್ತನ. ಕುಳಿಯ ಸುತ್ತಲೂ ಭಕ್ತರು ಸಾಮೂಹಿಕ ಸಂಕೀರ್ತನೆ ಮಾಡಿದರು. ವಕ್ರೇಶ್ವರ ಪಂಡಿತರು ಹರ್ಷದಿಂದ ನರ್ತಿಸಿದರು. ನೋಡಿ, ವಕ್ರೇಶ್ವರ ಪಂಡಿತ ವಾಸ್ ನೋನ್ ಫಾರ್ ಹಿಸ್ ಡ್ಯಾನ್ಸಿಂಗ್.
He was continuously dancing for 72 hours, ಅಂದ್ರೆ 3 ದಿವಸ. ಮೇನ್ ಚೈತನ್ಯ ಮಹಾಪ್ರಭುದು ಡ್ಯಾನ್ಸರ್ ವಕ್ರೇಶ್ವರ ಪಂಡಿತ್ 72 ಗಂಟೆ ಕಂಟಿನ್ಯೂಸ್. ನೀವು ಎಣಿಸಿ, ನಮ್ಮ ಕನಸಿನಲ್ಲಿ ಕೂಡ ನಮ್ಗೆ ಎಣಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅದು. ಶ್ಲೋಕ 68. ಹರಿ ಬೋಲ ಬಲೆ ಗೌರಾರಾಯ ಅಪಾನಿ ಶ್ರೀಯಸ್ತೆ ವಾಲು ದೀಲಾತಾನ್ ರಾಗಾಯ. ತಮ್ಮ ದಿವ್ಯ ಹಸ್ತಗಳಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಹರಿದಾಸ್ ಠಾಕೂರರ ದೇಹದ ಮೇಲೆ ಮರಳು ತುಂಬಿದರು. ಹಾಗೆ ಮಾಡುವಾಗ ಒಂದೇ ಸಮನೆ ಹರಿ ಬೋಲ್ ಎಂದು ಜಪಿಸಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭು ಎಂತ ಮಾಡ್ತಾರೆ, ದೇಹದ ಮೇಲೆ ಮರಳು ಅಂದ್ರೆ ಪ್ಯೂರ್ ಡಿವೋಟೀಸ್ ಅನ್ನು ನಾವು ಬರಿ ಮಾಡುವಂಥದ್ದು, ನಾವು ಕಟ್ಟಿಗೆ ಹಾಕಿ ಹೊತ್ತಿಸುವಂತಲ್ಲ. ಹಾಗಾಗಿ ಈಗ ಹರಿದಾಸ್ ಪ್ಯೂರ್ ಡಿವೋಟಿ, ಹಾಗೆ ಅವರ ಸಮಾಧಿ ಮಾಡುವಂಥದ್ದು. ಇವರು ಮಣ್ಣನ್ನು ಹಾಕ್ತಾರೆ, ಮತ್ತೆ ಎಲ್ಲರೂ ಹರಿ ಬೋಲ್ ಹೇಳ್ತಾರೆ. ಓಕೆ, ಶ್ಲೋಕ 69. ತಾನ್ರೆ ವಾಲು ದಿಯ ಉಪರೆ ಪಿಂಡ ಬಾಂಧ ಹೈಲ ಚೌದಿಕೆ ಪಿಂಡೇರ ಮಹಾ ಆವರಣ ಕೈಲ. ಭಕ್ತರು ಹರಿದಾಸ್ ಠಾಕೂರ ದೇಹದ ಮೇಲೆ ಮರಳು ತುಂಬಿದರು. ಫಸ್ಟ್ ಚೈತನ್ಯ ಮತ್ತೆ ಉಳಿದವರೆಲ್ಲ ಆಗ್ತಾರೆ. ಬಳಿಕ ಆ ಸ್ಥಳದಲ್ಲಿ ಒಂದು ವೇದಿಕೆಯನ್ನು ನಿರ್ಮಿಸಿದರು. ಅದು ಆದ ಮೇಲೆ ವೇದಿಕೆಯ ಸುತ್ತ ರಕ್ಷಣಾತ್ಮಕ ಬೇಲಿ ಹಾಕಿದರು. ಸಮಾಧಿ ಮಾಡುವಂಥದ್ದು. ನಾವು ಹೋಗಿದ್ದೇವೆ ಸಮಾಧಿ ಮಂದಿರಕ್ಕೆ, ಹರಿದಾಸ್ ಠಾಕೂರ್ ಸಮಾಧಿ ಮಂದಿರ. ಎಸ್. ಶ್ಲೋಕ 70. ತಾಹ ಬೇಡಿ ಪ್ರಭು ಕೈಲ ಕೀರ್ತನ ನರ್ತನ ಹರಿಧ್ವನಿ ಕೋಲಾಹಲೆ ಬರಿಲ ಭುವನ. ಶ್ರೀಚಂದ್ರ ಮಹಾಪ್ರಭುಗಳು ವೇದಿಕೆಯ ಸುತ್ತ ನರ್ತಿಸಿದರು, ಹಾಗೆ ಸಂಕೀರ್ತಿಸಿದರು. ಹರಿನಾಮ ಧ್ವನಿಯ ಅಬ್ಬರ ಹೆಚ್ಚಾದಂತೆಲ್ಲ ಇಡೀ ಬ್ರಹ್ಮಾಂಡವು ಆ ನಾದ ಕಂಪನದಿಂದ ತುಂಬಿ ಹೋಯಿತು ನೋಡಿ. ಹಾಗಾಗಿ ಚೈತನ್ಯ ಮಹಾಪ್ರಭು ಸ್ವತಃ ಕೃಷ್ಣ, ಅವರು ಡ್ಯಾನ್ಸ್ ಮಾಡೋದನ್ನು ಎಣಿಸಿ. ವಕ್ರೇಶ್ವರ ಪಂಡಿತ ಅಲ್ಲಿ ಡ್ಯಾನ್ಸ್ ಮಾಡುವಾಗ ಚೈತನ್ಯ ಮಹಾಪ್ರಭು ಇನ್ನೂ ಜಾಸ್ತಿ ಮಾಡ್ತಾರೆ. ಚೈತನ್ಯ ಮಹಾಪ್ರಭು ನೋಡಿ ವಕ್ರೇಶ್ವರ ಇನ್ನೂ ಜಾಸ್ತಿ ಮಾಡುವಂಥದ್ದು. ಇವನ್ ಚೈತನ್ಯ ಮಹಾಪ್ರಭು ಕಾಂಟಿನ್ಯೂಸ್ಲಿ ವಾಸ್ ಡ್ಯಾನ್ಸಿಂಗ್, ಹಿ ವಾಸ್ ಜಂಪಿಂಗ್ ಚೈತನ್ಯ ಮಹಾಪ್ರಭು. ಹಾಗಾಗಿ ಈ ನರ್ತನೆ ಮಾಮೂಲಿ ನರ್ತನೆ ಅಲ್ಲ. ನಾವು ನರ್ತನೆ ಎಲ್ಲ ನೋಡಿರ್ಬೋದು, ಯಾವ್ದು ಪಿಕ್ಚರ್ ಅಲ್ಲಿ, ಮನೆ ಹತ್ತಿರ ಫಂಕ್ಷನ್ ಎಲ್ಲ, ಅದೆಲ್ಲ ನರ್ತನೆ ಅಲ್ಲ. ನರ್ತನೆ ಅಂದ್ರೆ ಔಟ್ ಆಫ್ ಮ್ಯಾಡ್ನೆಸ್, ಟೋಟಲ್ ಅಂದ್ರೆ ಅಂತ ಹೇಳುವಂಥದ್ದು, ಅಬ್ಸಾರ್ಬ್ ಆಗುವಂಥದ್ದು ಕೃಷ್ಣನಲ್ಲಿ. ಇದು ನಿಜವಾದ ನರ್ತನೆ. ಹರಿನಾಮದ ಧ್ವನಿಯ ಅಬ್ಬರ ಜಾಸ್ತಿ ಆಗ್ತಾ ಇತ್ತಂತೆ. ಜಾಸ್ತಿ ಆಗುವಾಗ ಅಂತ ಇಡೀ ಬ್ರಹ್ಮಾಂಡವು ಆ ನಾದ ಕಂಪನದಿಂದ ತುಂಬಿ ಹೋಯಿತು. ಎಸ್. ಶ್ಲೋಕ 71. ತಬೆ ಮಹಾಪ್ರಭು ಸಭಾ ಭಕ್ತ ಗಣ ಸಂಗೆ ಸಮುದ್ರೆ ಕರಿಲ ಸ್ನಾನ ಜಲ ಕೇಲಿ ರಂಗೆ. ಸಂಕೀರ್ತನೆ ಮುಗಿದ ಮೇಲೆ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತರೊಡನೆ ಕಡಲಿನಲ್ಲಿ ಸ್ನಾನ ಮಾಡಿದರು, ಅಮಿತ ಹರ್ಷದಿಂದ ಈಜಾಡಿದರು, ಜಲಕ್ರೀಡೆ ಆಡಿದರು. ನೋಡಿ, ಈಗ ಸ್ನಾನ ಮಾಡ್ತಾರೆ ಹೋಗಿ, ಅದೆಲ್ಲ ಕ್ರಿಯಾ ಮುಗಿದ ಮೇಲೆ. ಎಸ್. ಮತ್ತೆಂತ ಮಾಡ್ತಾರೆ, ಸ್ನಾನ ಮಾಡಿದರು, ಅಮಿತ ಹರ್ಷದಿಂದ ಈಜಾಡಿದರು, ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ, ಮತ್ತೆ ಜಲಕ್ರೀಡೆ ಆಡಿದರು. ಶ್ಲೋಕ 72. ಹರಿದಾಸೆ ಪ್ರದಕ್ಷಿಣಾಕಾರಿ ಐಲ ಸಿಂಹ ದ್ವಾರೆ ಹರಿ ಕೀರ್ತನ ಕೋಲಾಹಲ ಸಕಲ ನಗಾರೆ. ಈ ಖುಷಿಯಲ್ಲಿ ನೋಡಿ, ಹರಿದಾಸರ ಸಮಾಧಿಗೆ ಪ್ರದಕ್ಷಿಣೆ ಬಂದ ಬಳಿಕ ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥನ ದೇಗುಲದ ಸಿಂಹದ್ವಾರಕ್ಕೆ ಬಂದರು. ಇಡೀ ನಗರ ಒಟ್ಟಾಗಿ ಸಂಕೀರ್ತಿಸಿತು. ಹಾಗೂ ಆ ಸಂಕೀರ್ತನೆಯ ಗದ್ದಲವು ಇಡೀ ನಗರದೆಲ್ಲ ಮೊಳಗಿತು. ಹಾಗಾಗಿ ನೆನ್ಪಿಡಿ, ಯಾರಾದ್ರೂ ಸತ್ರೆ ಎಂತ ಮಾಡ್ಬೇಕು ನಾವು? ಎಸ್, ಯಾರು ಹೇಳ್ತೀರಿ? ಸತ್ರೆ ಎಂತ ಮಾಡ್ಬೇಕು? ಹರೇ ಕೃಷ್ಣ. ಹರಿನಾಮ ಸಂಕೀರ್ತನೆ. ಹರಿನಾಮ ಹೇಗೆ ಮಾಡ್ಬೇಕು? ಹರಿನಾಮ ಸಂಕೀರ್ತನೆ ಭಾವ ಪರವಶತೆಯಿಂದ ಮಾಡಬೇಕು, ಜೋರಾಗಿ ಮಾಡ್ಬೇಕು. ಜೋರಾಗಿ. ಯಾಕೆ ಜೋರಾಗಿ ಮಾಡ್ಬೇಕು?
ಎಲ್ಲರಿಗೂ ಕೇಳಿಸ್ಬೇಕು ಅದು ಪ್ರಭುಜಿ. ಮೊಳಗಬೇಕು. ಇಲ್ಲ ಪ್ರಭು, ಆ ಟೈಮಲ್ಲಿ ಅಷ್ಟು ಈಸಿಯಾಗಿ ಬರೋದಿಲ್ಲ ಅದು. ಯಾವ್ದು ಈಸಿಯಾಗಿ ಬರೋದಿಲ್ಲ? ಆ ದುಃಖದಲ್ಲಿ ನಮ್ಮಪ್ಪ ಹೋದಾಗ ನಾನೇ ಎಕ್ಸಾಂಪಲ್, ಎಷ್ಟು ಮಾಡಿದ್ರು ನಾನು ಚಾಂಟಿಂಗ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಇಲ್ಲ, ಆಕ್ಚುಲಿ ನೋಡಿ, ಅದಕ್ಕೆ ಹೇಳುವಂತದ್ದು, ನಾವು ಬಾಡಿಲ್ ಪ್ಲಾಟ್ಫಾರ್ಮ್ ಇಂದ ಆಚೆ ಬರಬೇಕು. ಬಾಡಿಲ್ ಪ್ಲಾಟ್ಫಾರ್ಮ್ ಇಂದ ಆಚೆ ಬಂದ್ರೆ ಆಗ್ತದೆ. ತುಂಬಾ ಕಷ್ಟಪಟ್ಟೆ. ಈಗ ರೀಸೆಂಟ್ ಆಗಿ ಹೋಗಿದ್ದಲ್ಲ ನಮ್ ತಂದೆ, ಅವತ್ತು ತುಂಬಾ ಕಷ್ಟಪಟ್ಟೆ. ನಂಗೆ ಮಧ್ಯೆ ಮಧ್ಯೆ ತುಂಬಾ ಇದಾಗ್ತಿತ್ತು, ಏನ್ ಮಾಡಿದ್ರು ಫ್ಲೋನೇ ಬರ್ತಿರ್ಲಿಲ್ಲ ಅದು ಅಂದ್ರೆ ನಾವು ಬಾಡಿಲ್ ಪ್ಲಾಟ್ಫಾರ್ಮ್ ಇಂದ ಆಚೆ ಬರ್ಬೇಕು, ಹಾಗಾಗ್ತದೆ. ಓಕೆ, ಎಸ್. ಹಾಗಾಗಿ ಜೋರಾಗಿ ಕೀರ್ತನ ಮಾಡ್ಬೇಕು, ಯಾಕಂದ್ರೆ ಭಗವಂತ ಪ್ಲೀಸ್ ಆಗ್ತಾನೆ. ಅಲ್ಟಿಮೇಟ್ ಥಿಂಗ್ ಇಸ್ ಟು ಪ್ಲೀಸ್ ಕೃಷ್ಣನ ಪ್ಲೀಸ್ ಮಾಡ್ಲಿಕ್ಕೆ. ಹಾಗಾಗಿ ಟಿವಿ ಹೋಗುವಾಗ ತುಂಬಾ, ಯಾಕಂದ್ರೆ ಒನ್ಸ್ ಕೃಷ್ಣ ಪ್ಲೀಸ್ ಆದ ಕೂಡಲೇ ಆತ್ಮಕ್ಕೆ ಕೃಷ್ಣ ವಿಲ್ ಮೇಕ್ ನೈಸ್ ಅರೇಂಜ್ಮೆಂಟ್. ವೆನ್ ಕೃಷ್ಣ ಮೇಕ್ಸ್ ಅರೇಂಜ್ಮೆಂಟ್, ಕೃಷ್ಣ ಅರೇಂಜ್ಮೆಂಟ್ ಮಾಡುವಾಗ ನಮ್ಮ ಅರೇಂಜ್ಮೆಂಟ್ ಏನು ಅಲ್ಲ, ನಾವು ಎಂಥದೆಲ್ಲ ಮಾಡ್ತೇವೆ. ಈಗ ತಂದೆ ತಾಯಿ, ಗಂಡ ಹೆಂಡತಿ, ಅಕ್ಕ ಅಣ್ಣ ತಂಗಿ ತಮ್ಮ, ಇವರಲ್ಲಿ ತಿರುವಾಗ ನಾವು ತುಂಬಾ ಎಲ್ಲ ಅರೇಂಜ್ಮೆಂಟ್ ಮಾಡ್ತೇವೆ. ಅವರ್ ಅರೇಂಜ್ಮೆಂಟ್ ಈಸ್ ನಥಿಂಗ್. ಸೊ ಕೃಷ್ಣ ಮೇಕ್ಸ್ ಅರೇಂಜ್ಮೆಂಟ್. ವೆನ್ ಕೃಷ್ಣ ಮೇಕ್ಸ್ ಅರೇಂಜ್ಮೆಂಟ್, that is top most. So ಕೃಷ್ಣ ಅರೇಂಜ್ಮೆಂಟ್ ಮಾಡಬೇಕಿದ್ರೆ you have to do nice Harinam Sankirtan. When you do nice Harinam, Krishna will be pleased and he'll make arrangement. ಗೋಲ್ ಇದು. ನಮ್ಗೆ ಗೋಲ್ ಗೊತ್ತಿಲ್ಲ, ನಾವು ಅದು ಮಾಡುವ ಇದು ಮಾಡುವ ಇದೆಲ್ಲ ಮಾಡ್ಲಿಕ್ಕೆ ಹೋಗುವಂತ. ಮೈನ್ ಥಿಂಗ್ ಅಂತಂದ್ರೆ, ಮೈನ್ ಥಿಂಗ್ ಅನ್ನು ನಾವು ಮರ್ತು ಬಿಟ್ಟಿದ್ದೇವೆ, ಕೃಷ್ಣನನ್ನು ಪ್ಲೀಸ್ ಮಾಡ್ಬೇಕು. ಹಾಗಾಗಿ ನೋಡಿ, ಇದೆಲ್ಲ ಇದಕ್ಕೆ ಕೂಡ ಭಾಗ್ಯ ಬೇಕು. ಜೋರಾಗಿ ಹರಿನಾಮ, ಜೋರಾಗಿ. ಒಬ್ರು ನಮ್ದು ತುಂಬಾ ಆತ್ಮೀಯ, ನನ್ಗೆ ಅಂದ್ರೆ ಎಂತ ಹೇಳುವಂಥದ್ದು, ಈ ವಾಸ್ ಮೆಂಟರ್ ಅಂತಲೇ ಹೇಳ್ಬೋದು. ನನಗಿಂತ ಒಂದು 4-5 ವರ್ಷ ಮುಂಚೆ ಸೇರಿದವರು. ಹಾಗೆ ನಾನು ಬಂದ ಮೇಲೆ ನನಗೆ ಈ ವಾಸ್ ಗೈಡಿಂಗ್. ಸೊ 2013 ಅವರ ತಾಯಿಗೆ ಕ್ಯಾನ್ಸರ್ ಇತ್ತು. ಹಾಗಾಗಿ ಲಾಸ್ಟ್ ಅಂದ್ರೆ ಆಲ್ಮೋಸ್ಟ್ ಶಿ ವಾಸ್ ಇನ್ ಡೆತ್ ಬೆಡ್. ಹಾಗಾಗಿ ಜೋರಾಗಿ ಕೀರ್ತನ ಮಾಡಿ, ಜೋರಾಗಿ ಕೀರ್ತನ. He was totally pleased. ಹಾಗಾಗಿ ಅಂದ್ರೆ ಲಿಟರಲಿ ಕೀರ್ತನ ಆದ್ಮೇಲೆ he was crying. Yes, this is ಅಂತ ಹೇಳುವಂಥದ್ದು. ಲಾಸ್ಟ್ ಮೂಮೆಂಟ್ಗೆ ತುಂಬಾ ಎಂತ ಹೇಳುವಂಥದ್ದು, ಹಾಸ್ಪಿಟಲ್ ಇರುವಾಗ ತುಂಬಾ ಎಲ್ಲ ಮಾಡಿದ್ದಾರೆ ಅವರು. ಆದ್ರೆ ದಟ್ ಈಸ್ ನಥಿಂಗ್. ಮೇನ್ ಥಿಂಗ್ ಈಸ್ ದಟ್ ಹರಿನಾಮ್ ಲಾಸ್ಟ್ ಸ್ಟೇಜ್ ಅಲ್ಲಿ, ದಟ್ ವಾಸ್ ದ ಮೇನ್ ಥಿಂಗ್. ಹಾಗೆ ನಮ್ಗೆ ಇದು ಫಸ್ಟ್ ಆಫ್ ಆಲ್ ನಮ್ಗೆ ಅದರ ಬಗ್ಗೆ ಗೊತ್ತಿರಬೇಕು. ಮತ್ತೆ ಇನ್ನೊಂದು, ನಮ್ಗೆ ಆ ಮೂಮೆಂಟ್ ಅಲ್ಲಿ ಅದು ಸಿಗುವ ಹಾಗೆ ಅದಕ್ಕೆ ಕೂಡ ನಾವು ಪುಣ್ಯ ಮಾಡಿರ್ಬೇಕು. ಹಾಗಾಗಿ ಹರಿನಾಮದಿಂದ ಭಗವಂತ ಪ್ಲೀಸ್ ಆಗ್ತಾನೆ. ಏನು ಹರಿನಾಮ ಮಾಡ್ಲಿಕ್ಕೆ ಆಗದಿದ್ರೆ ಅಟ್ಲೀಸ್ಟ್ ಪ್ರಭುಪಾದಿದು ಜಪವನ್ನು ಹಾಕುವಂಥದ್ದು, ಇಲ್ಲ ನಾವು ಅವ್ರ ಎದುರು ಜಪವನ್ನು ಮಾಡುವಂಥದ್ದು, ಸಾಧ್ಯ ಆದ್ರೆ ಇಬ್ಬರಿದ್ರೆ ಕೀರ್ತನ ಮಾಡುವಂಥದ್ದು. ಹಾಗಾಗಿ ಇದು ಎಂತ ಹೇಳುವಂಥದ್ದು ನಿಜವಾದ ವಸ್ತು. ನಾವು ಸಾಯುವವರಿಗೆ ಗಿಫ್ಟ್ ಕೊಡುವಂತ ವಸ್ತು ಅಂದ್ರೆ ಇದು. ದಿಸ್ ಈಸ್ ದ ಟ್ರಾನ್ಸ್ಡೆಂಟಲ್ ಗಿಫ್ಟ್. ಅದಕ್ಕೆ ಇದೆಲ್ಲ ಚೈತನ್ಯ ಶಾಲೆ ತುಂಬಾ ಮುಖ್ಯ. ನಮ್ಗೆ ಗೊತ್ತಾಗ್ತದೆ ಎಂತ ಮಾಡ್ಬೇಕು. ನಮ್ಗೆಲ್ಲ ಗೊತ್ತೇ ಇಲ್ಲ ಸಾಯುವಾಗ ನಾವು ಎಂತ ಮಾಡ್ಬೇಕು. ಈಗ ಸಾಯುವ ಬೆಡ್ ಅಲ್ಲಿ ಯಾರಾದ್ರೂ ಇದ್ದಾರೆ, ನಾವು ಎಂತ ಮಾಡ್ಬೇಕು ನಮ್ಗೆ ಗೊತ್ತಿಲ್ಲ. ದಿಸ್ ಹ್ಯಾಸ್ ಟು ಬಿ ಡನ್. ಎಸ್, ನೆಕ್ಸ್ಟ್ ಹೋಗುವ. ಒಟ್ಟಾಗಿ ಸಂಕೀರ್ತ ಹಾಗೂ ಈ ಸಂಕೀರ್ತನೆ ಗದ್ದಲವು ಇಡೀ ನಗರದಲ್ಲೇ ಮೊಳಗಿತು. ಎಸ್, ನೆಕ್ಸ್ಟಿಗೆ ಹೋಗುವ. ಶ್ಲೋಕ 23. ಸಿಂಹದ್ವಾರೆ ಆಸಿ ಪ್ರಭು ಪಾಸಾರಿ ರಾತಾನಿ ಆಂಚಲಾಪಾತಿಯ ಪ್ರಸದ ಮಾಗಿಲಾ ತಾಯಿ. ಸಿಂಹದ್ವಾರದ ಮುಂದೆ ಬಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ವಸ್ತ್ರ ಹಾಸಿ ಅಲ್ಲಿನ
ಅಂಗಡಿಗಳವರಿಂದ ಪ್ರಸಾದ ಭಿಕ್ಷೆ ಕೇಳಲು ಪ್ರಾರಂಭಿಸಿ. ನೋಡಿ, ಇದು ಅಂಗಡಿ ಕೇಳ್ತಾ ಇದ್ದಾರೆ. ಸಾಕ್ಷಾತ್ ಚೈತನ್ಯ ಮಹಾಪ್ರಭು ಭಿಕ್ಷೆ ಕೇಳುವಂಥದ್ದು. ಯಾಕೆಂದ್ರೆ ಹರಿದಾಸ್ ಹಾಗೂ ಸತ್ತಿದ್ದಾರೆ ಈಗ ಅವರ ತಿಥಿ ಮಹೋತ್ಸವವನ್ನು ಆಚರಿಸಲಿಕ್ಕೆ. ಎಸ್, ಶ್ಲೋಕ 74. ಹರಿದಾಸ ಠಾಕುರೇರ ಮಹೋತ್ಸವೇ ರಾತಾರೆ ಪ್ರಸಾದ ಮಾಗಿಯೇ ಭಿಕ್ಷಾ ದೇಹಾತ ಮಾರೇ. ಹರಿದಾಸ್ ಠಾಕೂರರ ತಿರೋಭಾವ ತಿಥಿ ಮಹೋತ್ಸವವನ್ನು ಆಚರಿಸಲು ನಿಮ್ಮಿಂದ ಪ್ರಸಾದದ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಚೇತನ್ ಮಹಾಪ್ರಭು ಸ್ವತಃ ಕೇಳ್ತಾ ಇದ್ದಾರೆ. ನೋಡಿ, ಎಷ್ಟು ಹರಿದಾಸ್ ಠಾಕೂರು ಎಷ್ಟು ಪುಣ್ಯ ಮಾಡಿರ್ಬೇಕು. ನೀವು ಎಣಿಸಿ ಟೋಟಲಿ ಹರಿದಾಸ್ ಠಾಕೂರರ ಆ ಒಂದು ಭಕ್ತಿ ಚೇತನ್ ಮಹಾಪ್ರಭು ಹಾರ್ಟಿಗೆ ಟಚ್ ಆಗಿದೆ. ಹಾಗಾಗಿ ಇದು ವಾಲಂಟರಿ ಮಾಡುವಂಥದ್ದು, ಹೇಳಿ ಮಾಡುವಂಥದ್ದಲ್ಲ. ಡಿಸೈಪಲ್ ಗುರುವಿಗೆ ಮಾಡುವಂಥದ್ದು ಅಂದ್ರೆ ಇದು ವಾಲಂಟರಿ. ಹಾಗಾಗಿ ಹರಿದಾಸ್ ಠಾಕೂರ್ ವಾಸ್ ಎ ಡಿಸೈಪಲ್, ಚೇತನ್ ಮಹಾಪ್ರಭು ವಾಸ್ ಎ ಗುರು. So now Guru is doing for his disciple out of love. ಪ್ರಸಾದ ಭಿಕ್ಷೆಯನ್ನು ಬೇಡುತ್ತಿದ್ದೆ. ಎಸ್, ಶ್ಲೋಕ 75. ಶೂನ್ಯ ಪಾಶಾರೇಷಾಭ ಶಾಂಗದ ಉತ್ತಾನ ಪ್ರಸಾದದಿತೆ ಆಶೆ ತಾರ ಆನಂದಿತಾನ. ಇದನ್ನು ಆಲಿಸಿ ಅಂಗಡಿ ಮಾಲೀಕರೆಲ್ಲರೂ ಪ್ರಸಾದದ ದೊಡ್ಡ ದೊಡ್ಡ ಬುಟ್ಟಿಗಳನ್ನು ತೆಗೆದುಕೊಂಡು ಮಹಾ ದಾನದಿಂದ ಚೈತನ್ಯ ಮಹಾಪ್ರಭುಗಳಿಗೆ ನೀಡಿದರು. ನೋಡಿ, ಈಗ ಸಾಕ್ಷಾತ್ ಚೈತನ್ಯ ಮಹಾಪ್ರಭು ಕೃಷ್ಣನೇ. ಅಂಗಡಿಯವರ ಖುಷಿಯಲ್ಲಿ ದೊಡ್ಡ ದೊಡ್ಡ ಬುಟ್ಟಿ. ಈಗ ನೋಡಿ, ನಾವೆಂದಾದ್ರು ಕೇಳಿದ್ರೆ ಜನರು ಸ್ವಲ್ಪ ಕೊಡುವುದಿಲ್ಲ. ಯಾಕೆಂದ್ರೆ ಹಾರ್ಟ್ ಇಲ್ಲ ಕೊಡುವಂಥದ್ದು. ನಾವು ಖಾಲಿ ಹೇಳಲಿಕ್ಕೆ ಮಾತ್ರ ಭಕ್ತರು, ಒಳಗೆ ನಾವು ತುಂಬಾ ಸಣ್ಣವರು. ಯಾಕೆಂದ್ರೆ ಹಾರ್ಟ್ ಅಲ್ಲಿ ಕೊಡುವಂಥದ್ದು ಇಲ್ಲ. ಆ ಕೊಡುವಂಥದ್ದು ಬರ್ಬೇಕು, ಕೊಡುವಂಥದ್ದು ಬರ್ಬೇಕು. ದಟ್ ಹಾರ್ಟ್ ಶುಡ್ ಬಿ ದೇರ್. ಪ್ರಭುಪಾದ ಹೇಳುವಂಥದ್ದು 10 kilometer radius, nobody should fast. You should feed them very nicely. ಯಾಕೆಂದ್ರೆ ಪ್ರಭುಪಾದಿಗೆ ಹಾರ್ಟ್ ಇತ್ತು. ಒಮ್ಮೆ ಎಂತಾಯ್ತಂದ್ರೆ ಒಬ್ಬ ಟೆಂಪಲ್ ಅಲ್ಲಿ ತುಂಬಾ ಕಂಜೂಸ್ ಮಾಡ್ತಾ ಇದ್ದ. ಪ್ರಭುಪಾದ ಹೇಳುವಂಥದ್ದು, ದಿಸ್ ಇಸ್ ಕೃಷ್ಣಸ್ ಮನಿ, ಯು ಹ್ಯಾವ್ ಟು ಫೀಡ್ ದೆಮ್ ನೈಸ್ಲಿ. ದಿಸ್ ಮನಿ ಇಸ್ ನಾಟ್ ಕೆಪ್ಟ್ ಇನ್ ಬ್ಯಾಂಕ್. ಈಗ ನಮ್ದೆಲ್ಲ ಅಂತ ಬ್ಯಾಂಕ್ ಅಲ್ಲಿ ಇಟ್ಟು ನಾವು ಎಂತಂದ್ರೆ ಸ್ವಲ್ಪ ತೆಗೆದು ಮಾಡುವಂಥದ್ದು. ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ ನಾಟ್ ಮೆಂಟ್ ಫಾರ್ ದಟ್. Prabhupada wanted Krishna will send money. Simple thing, you have to do book distribution and you have to do Harinam. Krishna will send unlimited. He is having unlimited, he will send. It has to be used for Krishna consciousness. We are not Prabhupada wanted. This money is not meant to keep in bank. And from that interest you have to do, and it is not some type of ಪ್ರಭುಪಾದಕ್ಕೆ ಹೇಳ್ತಾರೆ ಅಂತ ತುಂಬಾ ಎಂತ ಹೇಳುವಂಥದ್ದು. ಮನೆಯವರು ಬೇರೆಯವರೆಲ್ಲ ಮಾಡ್ತಾರೆ, ಆ ರೀತಿ ಮಾಡ್ಲಿಕ್ಕೆ ಅಲ್ಲ. ಇದು ಸಂಸ್ಥೆ ಇರುವುದು ಅದಕ್ಕೆ ಅಲ್ಲ. ಸಂಸ್ಥೆ ಇರುವಂಥದ್ದು ಕೊಡ್ಲಿಕ್ಕೆ. ಕೃಷ್ಣ ಪ್ರಜ್ಞಾ ಆಂದೋಲನ, ಕೃಷ್ಣ ವಿಲ್ ಸೆಂಡ್. ಪ್ರಭುಪಾದ ಹೇಳುವಂಥದ್ದು ಕೃಷ್ಣ ವಿಲ್ ಸೆಂಡ್. You have to just work and you have to just keep on giving. In spiritual world it is unlimited. He will give. Krishna will give. ಹಾರ್ಟ್ ಇರ್ಬೇಕು ಕೊಡುವಂಥದ್ದು. ನಮ್ಮಲ್ಲಿ ಅದೇ ಇಲ್ಲ, ಹಾರ್ಟ್ ಇಲ್ಲ. ನಾವು ಹೇಳಲಿಕ್ಕೆ ದೊಡ್ಡ ಭಕ್ತರು, ಆದ್ರೆ ಹೃದಯದಲ್ಲಿ ಕೊಡುವುದಲ್ಲಿ ನಾವು ತುಂಬಾ ಸಣ್ಣವರು. ಹಾಗೆ ಇಲ್ಲಿ ನೋಡಿ, ಮಾಲೀಕರೆಲ್ಲರೂ ಪ್ರಸಾದ ದೊಡ್ಡ ದೊಡ್ಡ ಬುಟ್ಟಿಗಳನ್ನು ತೆಗೆದುಕೊಂಡು ಮಹಾದಾನದಿಂದ ಚೈತನ್ಯ ಮಹಾಪ್ರಭುಗಳು ನೀಡಿದರು. ಎಸ್, ಓಕೆ. ನೆಕ್ಸ್ಟ್ 76. ಓಕೆ, ಇನ್ನು 25 ಶ್ಲೋಕ ಉಂಟು. ಸ್ವರೂಪ ಗೋಸಾನಿ ಪಾಸಾರಿಕ ನಿಷೇಧಿಲ
ಶಾಂಗದ ಲಾನ ಪಶರಿ ಪಾಶರೆ ವಾಶೀಲ. ಹೀಗಿರುತ್ತಾ ಅಂಗಡಿಗಳವರು ಭಿಕ್ಷೆ ನೀಡದಂತೆ ಸ್ವರೂಪ್ ದಾಮೋದರ ಗೋಸ್ವಾಮಿಯವರು ತಡೆದರು. ಆಗ ಅಂಗಡಿಗಳನ್ನಿಟ್ಟವರು ತಮ್ಮ ಬುಟ್ಟಿಗಳೊಡನೆ ಹಿಂದಕ್ಕೆ ಹೋಗಿ ಅಂಗಡಿಗಳಲ್ಲಿ ಕುಳಿತರು. ಈಗ ಸ್ವರೂಪ್ ದಾಮೋದರ ಗೋಸ್ವಾಮಿ ನಿಲ್ಲಿಸ್ತಾ ಇದ್ದಾರೆ. ಆಗ ಅವರು ವಾಪಸ್ ಅಂಗಡಿ ಇಡ್ತಾರೆ. ಎಸ್, ಈಗ ಯಾಕೆ ಅಂತ ನೋಡುವ. ಶ್ಲೋಕ 77. ಸ್ವರೂಪ್ ಗೋಸಾನಿ ಪ್ರವರೆ ಗರ ಪಾತಾಯ್ಲ ಚಾರಿ ವೈಷ್ಣವಾಚಾರಿ ಪಿಚಡ ಸಂಗೇರ ಕೀಲ. ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಅವರ ಮನೆಗೆ ಕಳಿಸಿಕೊಟ್ಟರು. 4 ವೈಷ್ಣವರು ಹಾಗೂ 4 ವಾಹಕ ಆಳುಗಳನ್ನು ತಮ್ಮೊಡನೆ ನಿಲ್ಲಿಸಿಕೊಂಡರು. ಎಸ್, ಶ್ಲೋಕ 78. ಸ್ವರೂಪ್ ಗೋಸಾನಿ ಕಹಿಲೆ ನ ಸಬ ಪಾಸರಿ ರೇ ಏಕಾಏಕ ದ್ರವ್ಯೇರ ಏಕಾಏಕ ಪುಂಜ ದೇಹ ಮೋರೆ. ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರು ಅಂಗಡಿಗಳವರನ್ನು ಉದ್ದೇಶಿಸಿ ಹೀಗೆಂದರು, ಪ್ರತಿಯೊಂದು ಬಗೆಯ ಪ್ರಸಾದದ 4 ಹಿಡಿ ನನಗೆ ನೀಡಿ. ಅಂದ್ರೆ ಈ ರೀತಿ ಜಾಸ್ತಿ ಕೊಡಬೇಡಿ, 4 ಹಿಡಿ ಕೊಡಿ ಅಂತ ಹೇಳ್ತಿದ್ದಾರೆ. ಓಕೆ, ಹರೇ ಕೃಷ್ಣ. ಶ್ಲೋಕ 79. ಹೇ ಮಾತೆ ನಾನಾ ಪ್ರಸಾದ ಭೋಜ ಬಾಂಧನ ಲಾನ ಐಲಾಚಾರಿ ಜನರ ಮಸ್ತಕೆ ಸದಾನ. ಹೀಗೆ ವಿಧ ವಿಧವಾದ ಪ್ರಸಾದ ಸಾಮಗ್ರಿಗಳನ್ನು ಕಳೆ ಹಾಕಲಾಯಿತು. ಬಳಿಕ ಆ ಸಂಗ್ರಹವನ್ನು ಬೇರೆ ಬೇರೆ ಹೊರೆಗಳಾಗಿ ಕಟ್ಟಿ 4 ಆಳುಗಳ ತಲೆ ಮೇಲೆ ಹೊರಿಸಲಾಯಿತು. ಎಂಡ್ ತನಕ ಎಲ್ಲರೂ ನಿಲ್ಲಿ. ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳಿಕೊಂಡು ಫಾಸ್ಟ್ ಮಾಡ್ತೇನೆ. ಇನ್ನು 20 ಶ್ಲೋಕ ಉಂಟು. ಎಸ್, ವಾಣಿನಾಥ ಪಟನಾಯಕ ಪ್ರಾಸಾದ ನೀಲ ಕಾಶಿ ಮಿಶ್ರ ಅನೇಕ ಪ್ರಸಾದ ಪಾತಾಯ್ಲ. ಸ್ವರೂಪ್ ದಾಮೋದರ ಗೋಸ್ವಾಮಿಯವರಷ್ಟೇ ಪ್ರಸಾದವನ್ನು ತಂದರು ಎನ್ನುವಂತಿಲ್ಲ. ವಾಣಿನಾಥ ಪಟನಾಯಕ ಹಾಗೂ ಕಾಶಿ ಮಿಶ್ರರು ಕೂಡ ಅಗಾಧ ಪ್ರಮಾಣದಲ್ಲಿ ಪ್ರಸಾದವನ್ನು ಕಳಿಸಿದರು. ಇವರು ಕೂಡ ಕಳಿಸಿದಂತೆ ಕಾಶಿ ಮಿಶ್ರ ಮತ್ತೆ. ಓಕೆ, ಶ್ಲೋಕ 81. ಸಭಾ ವೈಷ್ಣವೇ ಪ್ರಭು ಶೈಲ ಶಾರಿ ಶಾರಿ ಅಪಾನೆ ಪರಿವೇಶ ಪ್ರಭು ಲಾನ ಜಾನಾಚಾರಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸಮಸ್ತ ಭಕ್ತರನ್ನು ಸಾಲುಗಳಲ್ಲಿ ಕುಳ್ಳಿರಿಸಿದರು. ಬಳಿಕ ತಾವೇ ಮುಂದೆ ನಿಂತು ಪ್ರಸಾದ ವಿತರಣೆ ಮಾಡಿದರು. ಈ ಕಾರ್ಯದಲ್ಲಿ 4 ನೆರವು ಅವರಿಗೆ ಇತ್ತು. ಈಗ ಅವರು ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ. ಓಕೆ, ನಾನು ಶ್ಲೋಕ ಓದುವುದಿಲ್ಲ, ಡೈರೆಕ್ಟ್ ಅನುವಾದ ಓದ್ತೇನೆ, ಯಾಕೆಂದ್ರೆ ಫಾಸ್ಟ್ ಆಗ್ತದೆ. ಅಲ್ಪ ಪ್ರಮಾಣದಲ್ಲಿ ಪ್ರಸಾದ ಸ್ವೀಕರಿಸುವುದು ಚೈತನ್ಯ ಮಹಾಪ್ರಭುಗಳಿಗೆ ಒಗ್ಗಿ ಬಂದಿರಲಿಲ್ಲ. ಹೀಗಾಗಿ ಪ್ರತಿಯೊಬ್ಬರ ತಟ್ಟೆಗೂ ಕನಿಷ್ಠ ಪಕ್ಷ 5 ಮಂದಿ ಉಣ್ಣುವಷ್ಟು ಪ್ರಸಾದ ಬೀಳುತ್ತಿತ್ತು. ನೋಡಿ, ಅಷ್ಟು ತಿನ್ಬೇಕಂತ 5 ಮಂದಿ. ಹಾಗೆ ವೆನ್ ವೈಷ್ಣವ ಫೀಡ್ಸ್ ಈ ರೀತಿ ನಾವು ಹೇಗೆ ಮನೆಯಲ್ಲಿ ನಾವು ಫೀಡ್ ಮಾಡುವಾಗ ಅಂದ್ರೆ ಸರಿ ಫೀಡ್ ಮಾಡ್ಬೇಕಾದ್ರೆ, ಹಾಗೆ ಚೈತನ್ಯ ಮಹಾಪ್ರಭು ನೋಡಿ 5 ಮಂದಿ ಉಣ್ಣುವಷ್ಟು ಪ್ರಸಾದ ಬೀಳುತ್ತಿದ್ದಾನೆ. ಓಕೆ, ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳಲ್ಲಿ ಅರಿಕೆ ಮಾಡಿಕೊಂಡರು. ನೀವು ಒಂದೆಡೆ ಕುಳಿತು ಸುಮ್ಮನೆ ನೋಡ್ತೀರಿ, ಈ ಜನರ ಸಹಾಯ ಪಡೆದು ನಾನು ಪ್ರಸಾದವನ್ನು ವಿತರಿಸ್ತೇನೆ. ಹಾಗೆ ಸ್ವರೂಪ್ ಸೆಕ್ರೆಟರಿ ಅವರು ಹೇಳ್ತಾರೆ, ನೀವು 5 ಮಂದಿಗೆ ಹಾಗೆ ನಾನು ಪ್ರಸಾದ ವಿತರಿಸ್ತೇನೆ ಅಂತ ಹೇಳ್ತಾರೆ. ಓಕೆ, ಸ್ವರೂಪ್ ದಾಮೋದರ, ಜಗದಾನಂದ, ಕಾಶೀಶ್ವರ ಹಾಗೂ ಶಂಕರ ಈ 4 ಬಿಡುವಿಲ್ಲದೆ ಸತತವಾಗಿ ಪ್ರಸಾದ ವಿತರಣೆ ಮಾಡಿದ್ರು. ಇವರು ಪ್ರಸಾದವನ್ನು ಹಾಕ್ತಾ ಇದ್ದಾರೆ. ಪ್ರಭುವರಿಯರು ಉಣ್ಣಲು ಪ್ರಾರಂಭಿಸಿದ ಹೊರತು ತಾವ್ಯಾರು ಉಣ್ಣಬಾರದೆಂದು ಊಟಕ್ಕೆ ಕುಳಿತವರು ನಿರ್ಧರಿಸಿದಂತಿತ್ತು. ಹೀಗಿರುತ್ತಾ ಆ ದಿನ ಪ್ರಭುವರಿಯರಿಗೆ ಕಾಶಿಮಿಶ್ರರ ಮನೆಯಿಂದ ಆಹ್ವಾನ ಬಂದಿತ್ತು. ಕಾಶಿಮಿಶ್ರರು ಕರೀತಾರೆ. ಹೀಗಾಗಿ ಸ್ವಯಂ ಕಾಶಿಮಿಶ್ರರ ಕೈಯಲ್ಲಿ ಪ್ರಸಾದ ಹಿಡಿದು ಶ್ರೀ ಚೈತನ್ಯ ಮಹಾಪ್ರಭುಗಳ
ಮಹಾಪ್ರಭುಗಳ ಇದ್ದೆಡೆಗೆ ಬಂದರು. ತಾವು ತಂದಿದ್ದ ಪ್ರಸಾದವನ್ನು ಬಹು ಆಗ್ರಹಪೂರ್ವಕವಾಗಿ ಪ್ರಭುಗಳಿಗೆ ಉಣ್ಣಲು ನೀಡಿದರಲ್ಲದೆ ಅದನ್ನು ಉಣ್ಣುವಂತೆಯೂ ನೋಡಿಕೊಂಡರು. ಎಸ್, ಕಾಷ್ಟನಿಷ್ಠ ತರ್ತಾರೆ, ಮತ್ತೆ ಚೇತನ್ ಮಹಾಪ್ರಭು ಅದನ್ನು ತಿನ್ನುವಾಗೆ ನೋಡ್ತಾರೆ. ಎಸ್, ಪರಮಾನಂದ ಪುರಿ ಹಾಗೂ ಬ್ರಹ್ಮಾನಂದ ಭಾರತಿಯವರೊಡನೆ ಕುಳಿತು ಶ್ರೀ ಚೇತನ್ ಮಹಾಪ್ರಭುಗಳು ಪ್ರಸಾದವನ್ನು ಸ್ವೀಕರಿಸಿದರು. ಪ್ರಭುವರಿಯರು ಉಣ್ಣಲು ಪ್ರಾರಂಭಿಸಿದೊಡನೆ ಇತರ ವೈಷ್ಣವರು ಭೋಜನ ಮಾಡಲು ಪ್ರಾರಂಭಿಸಿದರು. ಶ್ರೀ ಚೇತನ್ ಮಹಾಪ್ರಭುಗಳು ಇನ್ನು ಬಡಿಸಿ ಎಂದು ಊಟ ಬಡಿಸುವವರಿಗೂ ಪ್ರೋತ್ಸಾಹ ನೀಡಿದರು. ಇದರಿಂದಾಗಿ ಎಲ್ಲ ವೈಷ್ಣವರಿಗೂ ಕಂಠದವರೆಗೆ ಉಣ ಬಡಿಸಲಾಯಿತು. ಎಸ್, ಅಂದ್ರೆ ಇಲ್ಲಿ ತನಕ, ಅಪ್ ಟು ನೆಕ್, ಅಲ್ಲಿ ತನಕ ತಿಂದ್ರಂತೆ. ಎಸ್, ಭಕ್ತರೆಲ್ಲರೂ ಭೋಜನ ಕಾರ್ಯ ಮುಗಿಸಿ ಕೈ ಬಾಯಿಗಳನ್ನು ಶುದ್ಧಪಡಿಸಿಕೊಂಡ ಬಳಿಕ ಶ್ರೀ ಚೇತನ್ ಮಹಾಪ್ರಭುಗಳು ಅವರೆಲ್ಲರಿಗೂ ಚಂದನ ಲೇಪಿಸಿ ಪುಷ್ಪ ಮಾಲಿಕೆಗಳನ್ನು ಹಾಕಿ ಸತ್ಕರಿಸಿದರು. ಚಂದನ ಲೇಪಿಸಿ ಸ್ವತಃ ಚೇತನ್ ಮಹಾಪ್ರಭು ಪುಷ್ಪ ಮಾಲೆ ಕೂಡ ಹಾಕಿದ್ರಂತೆ. ನಾವು ಈಗ ಹೋಗುವಾಗ ಎಂತ ಕೊಡುವಂಥದ್ದು, ಪ್ಯಾಕೆಟ್ ಎಲ್ಲ ಕೊಡ್ತೇವೆ ಸ್ವೀಟ್. ಇದು ಚೇತನ್ ಮಹಾಪ್ರಭು ಹಾಗೆಲ್ಲ ಮಾಲೆ ಹಾಕಿ ಚಂದನ. ಓಕೆ, ರಾಗ ಪರವಶ ದೈವ ಪ್ರೇಮದಲ್ಲಿ ಮುಳುಗಿದ ಶ್ರೀ ಚೇತನ್ ಮಹಾಪ್ರಭುಗಳು ಭಕ್ತರೆಲ್ಲರಿಗೂ ಒಂದು ವರವನ್ನು ನೀಡಿದರು. ಈ ವರದ ಘೋಷಣೆಯನ್ನು ಭಕ್ತರು ಬಹಳ ಸಂತುಷ್ಟ ಮನಸ್ಸಿನಿಂದ ಆಲಿಸಿದರು. ನೋಡಿ, ಇದೇ ಪಾಯಿಂಟ್ ನಾನು ಹೇಳಿಗೆ ಬಯಸಿದೆ. ಓಕೆ, ವರ. ಓಕೆ, ಈ ಶ್ಲೋಕ ಒಂದು ನಿಮಿಷ, ಆ ಶ್ಲೋಕ ಹೇಳುವ. ಒಂದು ನಿಮಿಷ. ಶ್ಲೋಕ 91, 93. 91, 92, 93. ಹರಿದಾಸರ ವಿಜಯೋತ್ಸವ ಹೇ ಕೈಲ ದರ್ಶನ, ಹೇ ನೃತ್ಯ ಕೈಲ, ಹೇ ಕೈಲ ಕೀರ್ತನ, ಹೇ ತಾನ್ರೆ ವಾಲು ಗದೀತೆ ಕರಿಲ ಗಮನ, ತಾರ ಮಧ್ಯೆ ಮೋಸವ ಹೇ ಕೈಲ ಭೋಜನ, ಅಚಿರೆ ಆಯಿವೇತಾ ಸಬರ ಕೃಷ್ಣ ಪ್ರಾಪ್ತಿ, ಹರಿದಾಸ ದರ್ಶನೆ ಹಾಯ ಐಚೆ ಶಕ್ತಿ. ಶ್ರೀ ಚೇತನ್ ಮಹಾಪ್ರಭುಗಳು ನೀಡಿದ ಅನುಗ್ರಹ ಹೀಗಿತ್ತು. ಶ್ರೀ ಹರಿದಾಸ್ ಠಾಕೂರರ ಕಣ್ಮರೆಯಾದ ಸಂಬಂಧದಲ್ಲಿ ನಡೆದ ಉತ್ಸವವನ್ನು ಯಾರು ಕಣ್ಣಾರೆ ನೋಡಿದ್ದಾರೋ, ಯಾರು ಇಲ್ಲಿ ನರ್ತಿಸಿ ಸಂಕೀರ್ತಿಸಿದಾರೋ, ಹರಿದಾಸ ಶರೀರದ ಮೇಲೆ ಯಾರು ಮರಳನ್ನು ತುಂಬಿದ್ದಾರೋ, ಹಾಗೂ ಇಂದಿನ ಹಬ್ಬದಲ್ಲಿ ಪ್ರಸಾದ ಸ್ವೀಕರಿಸಲು ಯಾರು ಇದ್ದರೋ ಅವರೆಲ್ಲರೂ ಇಷ್ಟರಲ್ಲಿಯೇ ಕೃಷ್ಣ ಅನುಗ್ರಹಕ್ಕೆ ಪಾತ್ರ ಆಗುತ್ತಾರೆ. ಹರಿದಾಸ್ ಠಾಕೂರನ್ನು ನೋಡುವುದರಲ್ಲಿ ಅಂತ ಅದ್ಭುತ ಮಹಿಮೆ ಇದೆ. ಎಸ್, ಈಗ ಎಂತಾಯ್ತಂದ್ರೆ ನೋಡಿ, ಆಕ್ಚುಲಿ ಪ್ರಸಾದ ಬ್ರಾಹ್ಮಣನೆಲ್ಲ ಇರ್ತಾರೆ, ಅವರಿಗೆ ಕೂಡ ಪ್ರಸಾದ ಹಾಕ್ತಾರೆ. ಆಕ್ಚುಲಿ ಪ್ರಸಾದ ಹಾಕಿದ ಮೇಲೆ ಅವರಿಗೆ ಎಂತಾದ್ರೂ ಇದು ಕೊಡ್ಬೇಕು ಅಂತ ಹೇಳುವಂಥದ್ದು, ಎಂತಾದ್ರು ಹಣ ಕೊಡ್ಬೇಕು. ಚೇತನ್ ಮಹಾಪ್ರಭು ಈಸ್ ಎ ಸನ್ಯಾಸಿ, ಈಸ್ ಎ ಬಿಕಾರಿ, ಈ ಡಸನ್ ಹ್ಯಾವ್ ಮನಿ. ಅದಕ್ಕೆ ಅವರು ಹೇಳುವಂಥದ್ದು ಎಲ್ಲರಿಗೂ ಆಗ ಇದನ್ನು ಹೇಳುವಂಥದ್ದು, ಕೊಡ್ಲಿಕ್ಕೆ ಅಂತೆಲ್ಲ ಹೇಳುವಂಥದ್ದು. ಯಾರೆಲ್ಲ ಊಟ ಮಾಡಿದಿರಿ, ಯಾರೆಲ್ಲ ಅವರ ಅವರು ದೇಹ ತ್ಯಾಗ ಮಾಡಿದ ಮೇಲೆ ಅವರನ್ನು ಈ ಸಮುದ್ರಕ್ಕೆ ಕೊಂಡೋಗಿದ್ದೀರಿ, ಮತ್ತೆ ಯಾರೆಲ್ಲ ಹೊಯ್ಗೆ ಹಾಕಿದ್ದೀರಿ ಅವರ ಇದಕ್ಕೆ ಸಮಾಧಿಗೆ, ಮತ್ತೆ ಯಾರೆಲ್ಲ ಸಂಕೀರ್ತನ ಪಾಲ್ಗೊಂಡಿದ್ದೀರಿ, ಮತ್ತೆ ಯಾರೆಲ್ಲ ಈ ಫೆಸ್ಟಿವಲ್ ಅಂದ್ರೆ ಈ ಊಟ ಇದರಲ್ಲಿ ಭಿಕ್ಷೆ ಬೇಡಿ ಮತ್ತೆ ಅವರು ಇದು ಮಾಡಿದ್ರು, ಇದರಲ್ಲಿ ಯಾರೆಲ್ಲ ಪಾಲ್ಗೊಂಡ, ಮತ್ತೆ ಯಾರೆಲ್ಲ ತಿಂದಿದ್ದೀರಿ, ನಿಮ್ಗೆಲ್ಲರಿಗೂ ಎಂತ ಸಿಗ್ತದೆ? ಕೃಷ್ಣ ಪ್ರೇಮ ಸಿಗ್ತದೆ. ಯಾರೆಲ್ಲ ಹರಿದಾಸ. ಮತ್ತೆ ಇನ್ನೊಂದು ವಿಷಯ, ಈಗ ಯಾರೆಲ್ಲ ಇದನ್ನು ಕೇಳ್ತಾರೆ, ಕೃಷ್ಣ ಕವಿರಾಜ್ ಗೋಸ್ವಾಮಿ ಹೇಳುವಂಥದ್ದು, ಯಾರೆಲ್ಲ ಇವತ್ತು ಹರಿದಾಸ್ ಠಾಕೂರರ ಡಿಸಪೇರೆನ್ಸ್ ಡೇ, ಚಿರೋಭಾವ ದಿವಸ, ಈ ದಿವಸದಂದು ಯಾರು ಇದನ್ನು ಕೇಳ್ತಾರೆ ಅವರಿಗೆ ಕೂಡ ಕೃಷ್ಣ ಪ್ರೇಮ ಸಿಗ್ತದೆ. ಹರಿಬೋಲ್. ಈಗ ನೀವು ಬೆಳಿಗ್ಗೆ ಕೂಡ ಕೇಳಿದಿರಿ, ಈಗ ಕೂಡ ಕೇಳಿದಿರಿ.
ಹಾಗೆ ಕೇಳಿದಕ್ಕೆ ಕೂಡ ಈ ದಿವಸದಂದು, ಅದಕ್ಕೆ ನಾನು ಇದನ್ನು ಟಾಪಿಕ್ ಅನ್ನು ತೆಗೆದದ್ದು. ಎಸ್, ಹರೇ ಕೃಷ್ಣ. ಎಲ್ಲರಿಗೂ ತಿಳಿತಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಹರೇ ಕೃಷ್ಣ. ಹರಿ ಬೋಲ್. ಹಾ, ಕೃಷ್ಣ ಪ್ರಭುಜಿ, ಏನೋ ಸ್ವಲ್ಪ ಪುಣ್ಯ ಧನ್ಯವಾದಗಳು. ಮಾಡಿದ್ದೇವೆ. ಹರಿ ಬೋಲ್. ಹಾಗಾಗಿ ಇವತ್ತಿನ ದಿವಸ ಇದನ್ನು ಕೇಳ್ಬೇಕಂತ ಹರಿದಾಸ್ ಠಾಕೂರ ಕೇಳಿದವರಿಗೆ ಕೂಡ ಇದು ಸಿಗ್ತದೆ. ಇದು ಚೈತನ್ಯ ಮಹಾಪ್ರಭುದು ಕೃಪೆ. ಹಾಗಾಗಿ ಇದನ್ನ ಲಾಸ್ಟ್ ತನಕ ನಿಲ್ಲಿ ಅಂತ ಹೇಳಿದ, ಅದಕ್ಕೆ ಇದನ್ನು ಹೇಳಲಿಕ್ಕೆ ಉಂಟು. ಓಕೆ, ಹಾಗಾಗಿ ಲಾಸ್ಟ್ಗೆ ಅಂತ ಹೇಳುವಂಥದ್ದು, ಅವರು ಇಂದಿನ ಹಬ್ಬದಲ್ಲಿ ಪ್ರಸಾದ ಸ್ವೀಕರಿಸಿ ಯಾರು ಇದ್ದಾರೋ ಅವರೆಲ್ಲರೂ ಇಷ್ಟರಲ್ಲಿ ಕೃಷ್ಣಾನುಗ್ರಹಕ್ಕೆ ಪಾತ್ರರಾಗ್ತಾರೆ. ನೋಡುವುದರಲ್ಲಿ ಅಂತ ಅದ್ಭುತ ಮಹಿಮೆ ಇದೆ. ಓಕೆ, ಈಗ ನೆಕ್ಸ್ಟ್. ಓಕೆ, ಇನ್ನು 5 ಉಂಟು. ನಾನು ಶ್ಲೋಕ ಹೇಳಿ ಇದು ಮಾಡ್ತೇನೆ. 100ಗೆ ಆಯ್ತು, ಮುಗಿಯುತ್ತೆ ಅಲ್ಲಿಗೆ. ಓಕೆ. ಕೃಪಾಕರಿ ಕೃಷ್ಣ ಮೋರೆ ದಿಯಾ ಚೀಲ ಸಂಗ ಸ್ವತಂತ್ರ ಕೃಷ್ಣೇರ ಇಚ್ಛಾ ಕೈಲ ಸಂಗ ಭಂಗ. ನನ್ನಲ್ಲಿ ಕೃಪೆ ತೋರಿ ಕೃಷ್ಣನು ನನಗೆ ಹರಿದಾಸ್ ಠಾಕೂರರ ಸಂಘ ಭಾಗ್ಯವನ್ನು ಕರುಣಿಸಿದ. ತನ್ನ ಅಪೇಕ್ಷೆಗಳಲ್ಲಿ ಪೂರ್ಣ ಸ್ವತಂತ್ರನಾದ ಅದೇ ಕೃಷ್ಣನು ಈಗ ಆ ಸಹವಾಸನ್ನು ಮುರಿದಿದ್ದಾನೆ. ಶ್ಲೋಕ 95. ಹರಿದಾಸರ ಇಚ್ಛಾಯ ಬೇಹೈಲ ಚಲಿತೆ ಅಮರ ಶಕ್ತಿ ತಂದ್ರೆ ನಾರಿಲ ರಾಕಿತೆ. ಈ ಭೌತ ಜಗತ್ತನ್ನು ಬಿಟ್ಟು ತೆರಳುವುದು ಶ್ರೀ ಹರಿದಾಸ್ ಠಾಕೂರರ ಇಚ್ಛೆಯಾಗಿತ್ತು. ಹಾಗಿದ್ದಾಗ ಅವರನ್ನು ಇಲ್ಲೇ ಉಳಿಸಿಕೊಳ್ಳುವುದು ನನ್ನ ಕೈಯಲ್ಲಿ ಇರಲಿಲ್ಲ. ಚೇತಮ್ಮ ಬೀಳುವಂಥದ್ದು ನನ್ನ ಕೈಯಲ್ಲಿ ಇರಲಿಲ್ಲ. ಆಕ್ಚುಲಿ ಎಲ್ಲ ಅವರ ಕೈಯಲ್ಲಿ ಉಂಟು. 96. ಇಚ್ಛಾ ಮಾತ್ರೆ ಕೈಲ ನಿಜ ಪ್ರಾಣ ನಿಷ್ಕ್ರಮಣ ಪೂರ್ವೇ ಏನ ಸುನಿಯಾಚೆ ಭೀಷ್ಮೇ ರಾಮಾರಾಣ. ಕೇವಲ ಸಂಕಲ್ಪ ಮಾತ್ರದಿಂದಲೇ ಹರಿದಾಸ್ ಠಾಕೂರರ ಪ್ರಾಣ ತೊರೆದು ಹೊರಟು ಹೋಗುವುದು ಸಾಧ್ಯವಾಯಿತು. ಇದು ತದ್ವತ್ತು ಭೀಷ್ಮರ ಮಾಡದಂತೆ ಇದ್ದಿತ್ತು. ಹಿಂದೆ ಭೀಷ್ಮರು ಇಚ್ಛಾ ಮಾತ್ರದಿಂದ ಧ್ಯೇಯತ್ಯಾಗ ಮಾಡಿದ್ದನ್ನು ನಾವೆಲ್ಲ ಶಾಸ್ತ್ರಗಳಿಂದ ಕೇಳಿ ಬಲ್ಲೆವಷ್ಟೇ. ಹಾಗೆ ಇದು ಆಲ್ಮೋಸ್ಟ್ ಇವರ ದೇಹತ್ಯಾಗ ಭೀಷ್ಮರ ದೇಹತ್ಯಾಗದಂತೆ ಉಂಟಂತ ಹೇಳ್ತಾರೆ. ಓಕೆ, ಶ್ಲೋಕ 97. ಹರಿದಾಸಾಚಿಲ ಪೃಥ್ವಿರಾಶಿ ರೋಮಾಣಿ ತಾಹಾವಿನ ರತ್ನ ಶೂನ್ಯ ಆಯಿಲ ಮೇದಿನಿ. ಹರಿದಾಸ್ ಠಾಕೂರರು ಈ ಜಗತ್ತಿನ ಕಿರೀಟದಲ್ಲಿನ ರತ್ನಭರಣವಾಗಿದ್ದರು. ಅವರಿಲ್ಲದೆ ಈ ಜಗತ್ತು ತನ್ನ ರತ್ನವನ್ನು ಕಳೆದುಕೊಂಡಿದೆ. ಎಸ್, ಇಸ್ ಎ ಕ್ರೌನ್ ಜ್ಯುವೆಲ್, ರತ್ನ. ಓಕೆ, ಶ್ಲೋಕ ಇನ್ನೆರಡೇ ಶ್ಲೋಕ ಇರುವಂತದ್ದು. 98. ಜಯ ಜಯ ಹರಿದಾಸ ಬಲಿ ಕರ ಹರಿಧ್ವನಿ ಏತ ಬಲಿ ಮಹಾಪ್ರಭು ನಾಚೇನ ಪಾನಿ. ತರುವಾಯ ಶ್ರೀ ಚೈತನ್ಯ ಮಹಾಪ್ರಭುಗಳು ನೆರೆದಿದ್ದವರೆಲ್ಲರಿಗೂ ಹೇಳಿದರು, ಹರಿದಾಸ್ ಠಾಕೂರ್ ಜಯವಾಗಲಿ ಎನ್ನಿರಿ, ಹಾಗೆ ಹರಿಯ ಪವಿತ್ರನಾಮವನ್ನು ಜಪಿಸಿ. ಹೀಗೆನ್ನುತ್ತಾ ಪ್ರಭುವರಿಯವರು ತಾವೇ ನರ್ತಿಸಲು ಪ್ರಾರಂಭಿಸಿದರು. ಎಸ್. 99. ಸಬೆ ಗಾಯ ಜಯ ಜಯ ಹರಿದಾಸ ನಾಮೇ ರಾಮ ಹಿಮಾಯೇನ ಕರಿಲ ಪ್ರಕಾಶ. ಎಸ್, 1 ನಿಮಿಷ ಎಲ್ಲರೂ ಹೇಳಿ ಈ ಶ್ಲೋಕವನ್ನು ಇವತ್ತಿನ ದಿವಸ. ಓಕೆ, ಹರೇ ಕೃಷ್ಣ. ನಾನು ಹೇಳಿದ ಮೇಲೆ ಹೇಳಿ. ಓಕೆ. ಸಬೆ ಗಾಯ ಜಯ 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 ಹರಿದಾಸ ನಾಮೇ ರಾಮ ಹಿಮಾಯೇನ ಕರಿಲ ಪ್ರಕಾಶ. ಎಲ್ಲರಿಗೂ ಇವತ್ತಿನ ದಿವಸ ಕೃಪೆ ಸಿಗ್ಲಿ ಅಂತ ನಾನು ಹೇಳಿಸಿದೆ. ಓಕೆ, ಹಾಗೆ ಭಕ್ತರೆಲ್ಲರೂ ಹರಿದಾಸ್ ಠಾಕೂರರಿಗೆ ಜಯವಾಗಲಿ, ಪ್ರಭುವಿನ ಪವಿತ್ರ ನಾಮ ಜಪದ ಮಹಿಮೆಯನ್ನು ಪ್ರಕಾಶಪಡಿಸಿದವರಿಗೆ ಜಯವಾಗಲಿ ಎಂದು ಜಪಿಸಲು ಪ್ರಾರಂಭಿಸಿದರು. ಎಸ್, ಲಾಸ್ಟ್ ಶ್ಲೋಕ. ಜಯ ನಾಮೇ ರಾಮ ಹಿಮಾಯೇ ಜಿಹಾಕ. ಓಕೆ, ಲಾಸ್ಟ್ ಶ್ಲೋಕ ಇವತ್ತಿನ. ತಬೆ ಮಹಾಪ್ರಭು ಸಭಾ ಭಕ್ತೆ ವಿದಯ ದೀಲಾ
ಹರ್ಷ ವಿಷಾದೆ ಪ್ರಭು ವಿಶ್ರಾಮ ಕರಿಲ. ಆಮೇಲೆ ಚೈತನ್ಯ ಮಹಾಪ್ರಭುಗಳು ಭಕ್ತರಿಗೆಲ್ಲ ವಿದಾಯ ಹೇಳಿದರು. ಸಂತೋಷ ಹಾಗೂ ಸಂಕಟ ಎರಡು ಬೆರೆತ ಮಿಶ್ರ ಭಾವದಲ್ಲಿ ತೊಳಲುತ್ತಾ ವಿಶ್ರಾಂತಿ ಪಡೆಯಲು ತೆರಳಿದರು. ಎಸ್ ಈಗ ಯಾರು ಕೃಷ್ಣ ಕವಿರಾಜ ಹೇಳುವಂಥದ್ದು, ಹರಿದಾಸ್ ಠಾಕೂರ ವಿಜಯಿ ದೇಹತ್ಯಾಗದ ವೃತ್ತಾಂತವನ್ನು ನಾನಿಲ್ಲಿ ಹೇಳಿದ್ದೇನೆ. ಈ ನಿರೂಪಣೆ ಕೇಳುವ ಯಾರೇ ಆದರೂ ತನ್ನ ಮನಸ್ಸನ್ನು ಕೃಷ್ಣನಿಗೆ ಸಲ್ಲಿಸಲಾಗುವ ಅಚಲ ಭಕ್ತಿ ಸೇವೆಯಲ್ಲಿ ನೆಡುತ್ತಾನೆ ನಿಶ್ಚಯವಾಗಿ. ನೋಡಿ, ಇದು ಕೃಷ್ಣ ಕವಿರಾಜ್ ಗೋಸ್ವಾಮಿ ಹೇಳುವಂಥದ್ದು. ಯಾರೇ ಆಗಲಿ ಇದನ್ನು ವೃತ್ತಾಂತವನ್ನು ಮನಸ್ಸನ್ನು ಕೃಷ್ಣನಿಗೆ ಸಲ್ಲಿಸಲಾಗುವ ಅಚಲ ಭಕ್ತಿ ಸೇವೆ. ಎಸ್, ಓಕೆ. ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಧನ್ಯವಾದ ಪ್ರಭುಜಿ, ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ಪ್ರಭುಜಿ ಹರೇ ಕೃಷ್ಣ. ಧನ್ಯವಾದಗಳು. ತುಂಬ ಧನ್ಯವಾದ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ ಪ್ರಭುಜಿ ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ.